ನಮ್ಮ ಎಲ್ಲ ವೀಕ್ಷಕರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ ಭಟ್. ಪ್ರತಿಭೆ ಎಲ್ಲರಲ್ಲೂ ಅಡಗಿಕೊಂಡಿರ್ತದೆ. ಅಂತಹ ಅಡಗಿರುವ ಪ್ರತಿಭೆಯನ್ನು ಹೊರತರಲು ನಮ್ಮ ಪ್ರಯತ್ನ ತುಂಬ ಅಗತ್ಯ. ತಮ್ಮದೇ ಪ್ರಯತ್ನದಿಂದ ಬೆಳೆದವರು ಇತರರಿಗೆ ಮಾದರಿಯಾಗ್ತಾರೆ. ತನ್ನ ಪರಿಶ್ರಮ ಮತ್ತು ನಿಲುವಿನಿಂದ ಇತರರಿಗೆ ಮಾದರಿಯಾದ ಫ್ಯಾಷನ್ ಜಗತ್ತಿನ ವಿಶೇಷ ಪ್ರತಿಭೆ ಇವತ್ತು ನಮ್ಮೊಂದಿಗಿದ್ದಾರೆ. ಇವತ್ತು ನಮ್ಮೊಂದಿಗಿರುವ ಬಹುಮುಖ ಪ್ರತಿಭೆ ಸಾಕಷ್ಟು ಸೌಂದರ್ಯ ಕಿರೀಟಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಅವರೇ ಸಂಗೀತ ಹೊಳ್ಳ ಅವರು. ಸಂಗೀತ ಹೊಳ್ಳ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನ್ಯವಾದಗಳು ಮ್ಯಾಮ್. ಎಸ್, ಈಗ ಒಂದು ಮರ ದೊಡ್ಡದಾಗಿ ಬೆಳಿಬೇಕಂದ್ರೆ ಅದರ ಅಡಿಪಾಯ ತುಂಬ ಗಟ್ಟಿಯಾಗಿರ್ಬೇಕು ಹೇಳ್ತಾರೆ. ನೀವಿವತ್ತು ಡಾನ್ಸರ್, ಸಿಂಗರ್, ಮಾಡೆಲ್, ಬ್ಲಾಗರ್, ಟ್ರಾವೆಲರ್, ಡ್ರಾಮಾ ಆರ್ಟಿಸ್ಟ್ ಎಲ್ಲ ಆಗಿದ್ದೀರಿ. ಸೊ ನಿಮ್ಮ ಬಾಲ್ಯ ತುಂಬ ಮುಖ್ಯವಾಗ್ತದೆ. ನಿಮ್ಮ ಬಾಲ್ಯದ ಕುಂದಾಪುರ ಡೇಸ್ ಹೇಗಿತ್ತು? ಕುಂದಾಪುರದ ಡೇಸ್ ಆ್ಯಕ್ಚುಲಿ ನಾನು ಹುಟ್ಟಿದ್ದು ಕುಂದಾಪುರದಲ್ಲಿ. ಅದಾದಮೇಲೆ ಬೆಳೆದದ್ದೆಲ್ಲ ನಂದು ಸ್ಕೂಲಿಂಗೆಲ್ಲ ಆಗಿದ್ದು ಮಂದರ್ತಿ ಹತ್ರ. ಆ್ಯಕ್ಚುಲಿ ನಾನಿಲ್ಲಿ 5 ಇಯರ್ಸ್ ಕುಂದಾಪುರದಲ್ಲಿ ಕಳೆದಿದ್ದೇನೆ. ಅಲ್ಲಿ ನಮ್ಮದು UKG ಮತ್ತು LKG ಕಂಪ್ಲೀಟ್ ಆಗಿತ್ತು. ಅದೇನಾಯ್ತು ಅಂತ ಹೇಳಿದರೆ, ನಮ್ಮದು ಡ್ಯಾಡಿಯವರು ಸ್ವಂತ ಒಂದು ಪ್ಲಾಟ್ ತಗೊಂಡ್ರು. 4 acres ಆಫ್ ಕೋಕೋನಟ್ ಪ್ಲಾಟ್ ಇದು ತಗೊಂಡ್ರು. ಅದಾದಮೇಲೆ ಮನೆ ಅಲ್ಲೆಲ್ಲ ಮಾಡಿದಕ್ಕೋಸ್ಕರ ನಾವಲ್ಲಿ ಶಿಫ್ಟ್ ಆಗಬೇಕಾಗಿ ಬಂತು. ಅದಕ್ಕೋಸ್ಕರ ನಾನು, ನನ್ನ ಅಣ್ಣ ಮತ್ತು ನಾನು ಅಲ್ಲಿ ಹೋಗಿ ಶಿಫ್ಟ್ ಆದ್ವಿ. ಅದು ನನ್ನ ತಂದೆ ಕರ್ನಾಟಕ ಬ್ಯಾಂಕಲ್ಲಿ ಎಂಪ್ಲಾಯ್ ಆಗಿದ್ದರು. ಸೊ ಅವರು ಕುಂದಾಪುರದಲ್ಲೇ ಇದ್ದರು. ಅದಕ್ಕೋಸ್ಕರ ಹೇಗಾಯ್ತು ಅಂತ ಹೇಳಿದರೆ, ನಾನು ಇಲ್ಲಿ LKG UKGಯಲ್ಲೇ ನನಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಮೊದಲಿಂದಲೂ ನಾನು ಈಗ TV ನೋಡೋದಾಗಲಿ, ನಮ್ಮದು ಚಿಕ್ಕದಿಂದಲೇ ನಮ್ಮ ಮನೇಲಿ TV ಇತ್ತು. ಅದು ಆ್ಯಕ್ಚುಲಿ ನಮಗೆ ಅದೆಲ್ಲ ಒಂದು ನೋಡ್ತಾನೆ ನಂಗೆ ಅದೊಂದು ಇನ್ಸ್ಪೈರ್ ಆಗ್ತಿತ್ತು. ಅಲ್ಲಿ ಡಾನ್ಸ್ ಬಂತು ಅಂತ ಹೇಳಿದರೆ ನನಗೆ ಒಂದು ಮೈಯಲ್ಲಿ ಒಂದು ರೀತಿ ಶಾಕ್, ಒಂದು ಕರೆಂಟ್ ಪಾಸ್ ಆದ ಹಾಗೆ, ಅಂದರೆ ತುಂಬ ಖುಷಿ ಆಗ್ತಿತ್ತು. ನಾನು ಚಿಕ್ಕದಿಂದಲೇ ಮಾಡಿದವಳು, ನಂಗೆ ಯಾರು ಹೇಳಿಕೊಟ್ಟವ್ರು ಯಾರಿಲ್ಲ. ಅದ್ರ ಮುಂದೆ TV ಎದುರುಗಡೆ ಒಂದೊಂದು ಡಾನ್ಸ್ ಬಂತು ಅಂತ ಹೇಳಿದ್ರೆ ನಾನು ಅದನ್ನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಅದನ್ನೇ ನಾನು ಕಾಪಿ ಮಾಡ್ತಿದ್ದೆ. ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ. ಅದಾದಮೇಲೆ LKG UKGಯಲ್ಲಿ ನನಗೆಲ್ಲ ಇದು ಕೊಡ್ತಾ ಇದ್ರು. ಅಂದರೆ ನನ್ನನ್ನು ಚಿಕ್ಕದಿಂದಲೇ ಎಂತ ಹೇಳ್ತಿದ್ರು ಅಂದರೆ ಮಿಸ್ ಇಂಡಿಯಾ ಅಂತ ಹೀಗೆ ನಿಕ್ ನೇಮಲ್ಲಿ ಕರಿತಾ ಇದ್ರು. ಅದು ಗೊತ್ತಿರಲಿಲ್ಲ ನನಗೆ ಒಂದಿನ ಅದು ಸರಿ ಆಗುತ್ತಾ ಅಥವಾ ಅಂದರೆ ಕರೆಕ್ಟ್ ಅಂದರೆ ಸತ್ಯ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ಹೇಗೆ ಅಂತ ಹೇಳಿದ್ರೆ, ನಾವಲ್ಲಿ ಮಂದತ್ತಿಗೆ ಹತ್ರ ಶಿಫ್ಟ್ ಆದಮೇಲೆ ನಮ್ಮದು ನಾರ್ಮಲ್ ಸ್ಕೂಲ್ ಹಾಕಿದ್ರು, ಕನ್ನಡ ಮೀಡಿಯಮ್ಗೆ ಹಾಕಿದ್ರು ನಮ್ಮದು. ಆ್ಯಕ್ಚುಲಿ ನಮಗೆ ಅಲ್ಲಿ LKG UKGಯಿಂದ ಶಿಫ್ಟ್ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಅದು ಇಂಗ್ಲೀಷ್ ಆಗಲಿ, ಇದು ಕನ್ನಡದಲ್ಲಿ ಅಲ್ವಾ. ಅದಾದಮೇಲೆ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ನಾನು ಕ್ಲಾಸ್ 1st ಇಂದ 10th ವರೆಗೂ ನಾನು ಕ್ಲಾಸ್ ಟಾಪರ್ ಆಗಿದ್ದೆ. ಸ್ಕೂಲಲ್ಲಿ ಯಾವುದೇ ಒಂದು ಆ್ಯಕ್ಟಿವಿಟಿ ಇರಲಿ ಎಲ್ಲದರಲ್ಲೂ ನಾನು ಫಸ್ಟಲ್ಲಿ ಹೋಗಿ ಇದು ನನ್ನ ಹೆಸರನ್ನ ನಾಮಿನೇಟ್ ಮಾಡ್ತಿದ್ದೆ. ಸರ್ ನನಗಿದು ಇಂಟ್ರೆಸ್ಟ್ ಇದೆ, ಅದರಲ್ಲಿ ಇದು ಇಂಟ್ರೆಸ್ಟ್ ಇದೆ. ಅವರಿಗೂ ಹಾಗೆ ನನ್ನ ನೋಡಿದರೆ ಎಲ್ಲರಿಗೂ ಒಂದು ರೀತಿ ಏನಂತ ಹೇಳಿದರೆ ತುಂಬ ಇಷ್ಟ. ಬಾ ಇಲ್ಲಿ ನಮ್ದಲ್ಲಿ ಡ್ಯಾನ್ಸ್ ಇದೆ, ಅಥವಾ ನಮ್ಮದು ಇಂಡಿಪೆಂಡೆನ್ಸ್ ಡೇಗೆ ಅಲ್ಲಿ ಇದಾಗ್ತಿತ್ತು. ಅದಾದಮೇಲೆ ರಿಪಬ್ಲಿಕ್ ಡೇಗೆ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತಿತ್ತು. ಹಾಗೆ ಸ್ಕೂಲ್ ಆ್ಯನ್ಯುವಲ್ ಡೇ ಇತ್ತು. ಹೀಗೆ ಎಲ್ಲ ಚಟುವಟಿಕೆಯಲ್ಲೂ ನಾನಿದ್ದೆ. ಹಾಗೆ ಕ್ಲಾಸಲ್ಲೂ ಟಾಪರ್ ಇರ್ತಿದ್ದೆ. ಅದಕ್ಕೋಸ್ಕರ ಅವರಿಗೆಲ್ಲ ಏನಂತ ಹೇಳಿದರೆ, ನನ್ನನ್ನು ನೋಡಿದರೆ ಅವರಿಗೆ ತುಂಬ ಖುಷಿ. ಈಗ ಟೀಚರ್ಸ್ಗೂ ಹಾಗೆ ನನ್ನನ್ನೆಲ್ಲರೂ ಅವ್ರ ನಿಕ್ ನೇಮಲ್ಲಿ ಮಿಸ್ ಇಂಡಿಯಾ ಅಂತಲೇ ಕರೆಯೋರು ಚಿಕ್ಕಂದಿಂದಲೂ. ನನಗೆ ಅವರು ಸುಮ್ಮನೆ ಕರೀತಾರಲ್ವಾ ಅಂತ ನಾನು ಸುಮ್ಮನೆ ಇರ್ತಿದ್ದೆ. ಬಟ್ ನನಗೆ ಹೇಗಂತ ಹೇಳಿದರೆ, ನನ್ನದೊಂದು ಆಸೆ ಇತ್ತು ಚಿಕ್ಕಂದಿಂದ. ನನಗೆ ಎಲ್ಲ 360 ಡಿಗ್ರಿಯಲ್ಲಿ ನನಗೆ ಇದಾಗಬೇಕು ಅಂತ. ಜಸ್ಟ್ ಒಂದು ಎಜುಕೇಷನಲ್ಲಿ ಮಾತ್ರ ಅಲ್ಲ, ಎಲ್ಲದರಲ್ಲೂ ಇರಬೇಕು. ಡ್ಯಾನ್ಸಲ್ಲಿ ಇರಬೇಕು, ಡ್ರಾಮಾ ಇದರಲ್ಲಿ ಇರಬೇಕು, ಎಲ್ಲ ಆ್ಯಕ್ಟಿವಿಟಿಯಲ್ಲೂ ನಾನು ಇರ್ತಿದ್ದೆ. ಹಾಗೆ ಸ್ಪೀಚ್ ಕೊಡ್ತಾ ಇದ್ದೆ ಚಿಕ್ಕಂದಿಂದ. ಹಾಗೆ ಎಸ್ಸೆ ರೈಟಿಂಗ್ ಇತ್ತು, ಸಿಂಗಿಂಗ್ ಇದು ಕಾಂಪಿಟೇಷನ್ ಇತ್ತು. ಎಲ್ಲ ಕಾಂಪಿಟೇಷನಲ್ಲೂ ನಾನು ಇದು ಮಾಡ್ತಿದ್ದೆ. ಹಾಗೆ ನನಗೆ ಪ್ರೈಸ್ ಸಹ ಬರ್ತಿತ್ತು, 1st 2nd ಹೀಗೆ ಪ್ರೈಸ್ ಎಲ್ಲ ಬರ್ತಾ ಇತ್ತು. ಅದಾದಮೇಲೆ ನನಗೆ 5th ಸ್ಟ್ಯಾಂಡರ್ಡಲ್ಲಿ ಹೀಗೆ ನಮಗೆ ಅಂದರೆ ಕ್ಲಾಸ್ ಸ್ಕೂಲಲ್ಲಿ ಅಂತ ಹೇಳಿದರೆ ನಮಗೆ ಎಲೆಕ್ಷನ್ ಆಗ್ತಿತ್ತು. ಈ ಹೇಗೆ ಅಂತ ಹೇಳಿದರೆ, ಈಗ ಹೆಲ್ತ್ ಮಿನಿಸ್ಟರ್ ಆಗಲಿ ಅಥವಾ ಸ್ಕೂಲ್ ಇದು ಪ್ರೆಸಿಡೆಂಟ್ ಆಗಲಿ, ಅಲ್ಲೆಲ್ಲ ಎಲೆಕ್ಷನ್ ಆದಾಗ ನನಗೆ 5th ಸ್ಟ್ಯಾಂಡರ್ಡಲ್ಲಿ ಆವಾಗ ನಾನು ಹೆಲ್ತ್ ಮಿನಿಸ್ಟರ್ ಆಗಿ ಫಸ್ಟು ನಾನು ಸೆಲೆಕ್ಟ್ ಆದೆ. ಅದಾದಮೇಲೆ 6th ಅಲ್ಲಿ ಯಾವುದು ಸ್ಕೂಲ್ ವೈಸ್ ಪ್ರೆಸಿಡೆಂಟ್ ಆದೆ. ಅದಾದಮೇಲೆ 7th ಅಲ್ಲಿ ಪ್ರೆಸಿಡೆಂಟ್ ಆದೆ. ಹಾಗೆ ನಮಗೆ ತುಂಬ ಆ್ಯಕ್ಟಿವಿಟೀಸ್ ಇತ್ತು. ಈಗೇನು ಹಾಗೆ ಬರೀ ನಿಮಗೆ ಎಜುಕೇಷನ್ ಬಗ್ಗೆ, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಂತಿರಲಿಲ್ಲ. ಆವಾಗ ನಮಗೆ ನಂಬರ್ ಆಫ್ ಆ್ಯಕ್ಟಿವಿಟೀಸ್ ಇತ್ತಲ್ವ, ಅದರಲ್ಲೆಲ್ಲ ನಾನು ಇದಾಗ್ತಿದ್ದೆ. ಅದಕ್ಕೋಸ್ಕರ ಮೋಸ್ಟ್ಲಿ ನನಗೆ ಅಷ್ಟು ಸ್ಟೇಜ್ ಫಿಯರ್ ಇರಲಿಲ್ಲ. ಹೌದು. ಮತ್ತು ನೀವೀಗ ಖಾಲಿ ಈಗ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರೋರು ಅಂದರೆ ಖಾಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ, ಓದನ್ನು ಸ್ವಲ್ಪ ಹಿಂದೆ ಬೀಳ್ತಾರೆ. ಅದು ನೀವು ಎಲ್ಲವನ್ನು ಹೇಗೆ ನೋಡ್ಕೊಳ್ತಿದ್ರಿ? ಯಾವುದ್ರಲ್ಲೂ ಕೆಳಗೆ ಹೋದಾಗ ಎಲ್ಲನೂ ಬ್ಯಾಲೆನ್ಸ್ ಹೇಗೆ ಮಾಡ್ತಿದ್ರಿ? ಬ್ಯಾಲೆನ್ಸ್ ಅದು ಹೇಗಂತ ಹೇಳಿದರೆ, ನಮಗೆ ಅಷ್ಟೊಂದು ಪ್ರೆಷರ್ ಇರಲಿಲ್ಲ ಮನೆಯಲ್ಲಿ. ನೀನು ಹೀಗೆ ಮಾಡಬೇಕು, ಹೀಗೆ ಓದಬೇಕು, ಇಷ್ಟೇ ಮಾರ್ಕ್ಸ್ ತೆಗಿಬೇಕು, ಅಥವಾ ನೀನು ಕಲ್ಚರಲ್ಲಿ ಡಾನ್ಸಲ್ಲೇ ಫಸ್ಟ್ ಬರಬೇಕು ಅಂತ. ನಮ್ಮದು ಮನೆಯಲ್ಲಿ ಅಂತ ಹೇಳಿದರೆ ಒಂದು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಇತ್ತು. ನಮಗೆ ಯಾರೂ ಪ್ರೆಷರ್ ಹಾಕ್ತಿರ್ಲಿಲ್ಲ. ಈಗಿನ ಹಾಗೆ ಎಂತ ಹೇಳಿದರೆ, ನಿನಗೆ ಅದೇ ಮಾಡಬೇಕು, ಈಗ ಫಸ್ಟ್ ರ್ಯಾಂಕ್ ತಗೊಂಡು ಬರಬೇಕು, 95% ಬರಬೇಕು ಅಂತ. ನಮಗೆ ಎಷ್ಟು ಪರ್ಸೆಂಟೇಜ್ ಬರ್ತಿತ್ತು, ಬಟ್ ನಮ್ಗೆ ಯಾರು
ಫೋರ್ಸ್ ಮಾಡ್ತಾ ಇರಲಿಲ್ಲ. ಈಗಿನ ಪೇರೆಂಟ್ಸ್ ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಮಕ್ಕಳಿಗೆ ಫೋರ್ಸ್ ಮಾಡ್ತಾರೆ, ನಿಮ್ಗೆ ಅಷ್ಟೇ ಬರಬೇಕು ಇಷ್ಟೇ. ಹಾಗೆ ಇರಲಿಲ್ಲ ಆ್ಯಕ್ಚುಲಿ, ನಮಗೆ ಯಾರು ಫೋರ್ಸ್ ಮಾಡೋರು ಇರಲಿಲ್ಲ. ಆದರೆ ನಮಗೆ ಒಂದು ಆಸೆ ಇತ್ತು, ನಾನು ಅಷ್ಟು ಸ್ಕೋರ್ ಮಾಡಬೇಕು. ನನಗೆ ಎಲ್ಲ ಟೀಚರ್ಸ್ ಅಂದರೆ ತುಂಬ ಇಷ್ಟ. ಅವ್ರದ್ದೊಂದು ಕ್ಲಾಸಲ್ಲಿ ಅಟೆಂಡ್ ಆಗೋದು ಅಂತ ಹೇಳಿದ್ರೆ ಅವ್ರು ಕೇಳಿದ ಕ್ವಶನ್ಗೆ ಪಟ್ ಅಂತ ಆನ್ಸರ್ ಮಾಡ್ತಾ ಇದ್ದೆ. ಹಾಗೇನೆ ನಮ್ಗೆ ಅಲ್ಲಿ ಆನ್ಯುವಲ್ ಡೇಸ್ಗೆ ಇರ್ಬೋದು ಅಥವಾ ಸ್ಕಿಟ್ಗೆ ಕೊಡ್ತಾ ಇದ್ರು, ಡ್ರಾಮಾಸ್ಗೆ ಕರಿತಾ ಇದ್ರು. ಅದಕ್ಕೆ ನಮ್ಗೆ ಎಕ್ಸ್ಟ್ರಾ ಟೈಮ್ ಅನ್ನು ತಗೊಳ್ತಾ ಇದ್ರು ಅವರು. ಈಗ ಆನ್ಯುವಲ್ ಡೇಸ್ ಬಂತ ಅಂತ ಹೇಳಿದ್ರೆ 1.5 ಮಂತ್ ಮುಂಚೆ ನಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಆವಾಗ ಕ್ಲಾಸ್ ಮಿಸ್ ಆದ್ರೂ ಸಹ ನನ್ನ ಫ್ರೆಂಡ್ಸ್ ಹತ್ರ ನಾನು ಇದನ್ನು ನೋಟ್ಸ್ ತಗೊಂಡು ಅದನ್ನೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಳ್ತಿದ್ದೆ. ಎಲ್ಲಾದ್ರೂ ಡೌಟ್ಸ್ ಇದ್ರೆ, ಈಗ ಮ್ಯಾಥ್ಸ್ ಮತ್ತೆ ಬೇರೆ ಇದರಲ್ಲಿ ಡೌಟ್ಸ್ ಇದ್ರೆ ನಾನು ಸರ್ ಹತ್ರ ಹೋಗಿ ಕೇಳ್ತಾ ಇದ್ದೆ, ಮ್ಯಾಮ್ ಹತ್ರ ಹೋಗಿ ಕೇಳ್ತಿದ್ದೆ, ಮ್ಯಾಮ್ ನನಗೆ ಇದಾಗ್ಲಿಲ್ಲ. ಮತ್ತೆ ನನ್ನ ಅಣ್ಣನೂ ಸಹ ಕ್ಲಾಸ್ ಟಾಪರ್, ನಾವಿಬ್ರು 1 year ಗ್ಯಾಪ್ ಅಷ್ಟೇ. ಈಗ ನಾನೀಗ 6th ಅಲ್ಲಿ ಇದ್ರೆ ಅವನು 7th ಅಲ್ಲಿ ಇರ್ತಿದ್ದೆ. ನನಗೆ ಏನಾದ್ರು ಡೌಟ್ಸ್ ಇದ್ರೆ ಅವನ ಹತ್ರ ಹೋಗಿ ಕೇಳ್ತಾ ಇದ್ದೆ. ಹಾಗೆ ನಾನು ಚಿಕ್ಕಂದಿಂದಲೂ ಸಹ ನಾನು ಎಲ್ಲದರಲ್ಲೂ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಇರ್ಬೋದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಅಥವಾ ಎಲ್ಲದರಲ್ಲೂ ನಾನು ಮುಂದೆ ಇದ್ದೆ. ಹಾಗೆ ನನ್ನ ಅಣ್ಣನೂ ಸಹ ಹೆಲ್ಪ್ ಮಾಡ್ತಿದ್ದ. ಈಗ ಅವ್ರದ್ದು ಫ್ರೆಂಡ್ಸ್ ಜೊತೆಗೆ ನಾವು ಕ್ರಿಕೆಟ್ ಆಡೋದಿರ್ಬೋದು. ಕ್ರಿಕೆಟರ್ ಕೂಡ ಹೌದು. ನಾನೀಗ ನಮ್ದು ಕಂಪನಿ HP ಕಂಪನಿಯಲ್ಲೂ ಸಹ ನನಗೆ ವುಮೆನ್ ಆಫ್ ದ ಸೀರೀಸ್ ಇದು ಬಂದಿದೆ, ಟ್ರೋಫಿ ಸಿಕ್ಕಿದೆ. ಹಾಗೆ ನಮಗೆ ಫಸ್ಟ್ ರನ್ನರ್ ಅಪ್ ಸಹ ಸಿಕ್ಕಿದೆ ಅಲ್ಲಿ. ಅಂದ್ರೆ ಅಲ್ಲಿ ಸಹ ಹಾಗೆ ನಮ್ದು HP ಕಂಪನಿಯಲ್ಲೂ ಸಹ ಮ್ಯಾನೇಜರ್ ಅಥವಾ ಡೈರೆಕ್ಟರ್ಗೂ ಸಹ ನಾನೊಂದು ಅವ್ರಿಗೆ ನನ್ನನ್ನು ಎಂಪ್ಲಾಯಿಗೆ ನೋಡಲ್ಲ ಆ್ಯಕ್ಚುಲಿ, ಇವಳು ಒಂದು ಸ್ಪೆಷಲ್ ಪರ್ಸನ್ ಅಂತ ಅವರೇ ಇದು ಮಾಡ್ತಿದ್ರು. ಅಂದರೆ ಈವನ್ ಅರ್ಬಾಸ್ ಖಾನ್ ಸಹ ಹೇಳಿದ್ರು ನಮಗೆ ಅಲ್ಲಿ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮದು ಕ್ಲೋಸ್ ಎಲ್ಲ ನಾವು ಮಾತಾಡ್ತಿರ್ತೇವಲ್ವಾ, ಆಗ ನಮ್ಮ ಬಗ್ಗೆ ಅವರು ಮೆಂಟರ್ಸ್ ಎಲ್ಲ ಹೇಳಿದ್ರು. ಅವ್ರು ಹೇಳ್ತಿದ್ರು ಶಿ ಇಸ್ ಅ ವೆರಿ ಎಂಥ್ಯೂಸಿಯಾಸ್ಟಿಕ್ ಪರ್ಸನ್ ಅಂತ. ಈವನ್ ನಮ್ಮದು HP ಕಂಪನಿಯಲ್ಲಿ ಸಹ ತುಂಬ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ನಮಗೆ. ಈಗ ರಿಪಬ್ಲಿಕ್ ಡೇಸ್ಗೆ ಅಥವಾ ಬೇರೆ ಬೇರೆ ಆಕ್ಟಿವಿಟೀಸ್, ಈಗ ಹೋಲಿ, ಯುಗಾದಿ, ಅದಕ್ಕೆಲ್ಲ ನಮಗೆ ಬೇರೆ ಬೇರೆ ಒಂದು ಥೀಮ್ ಇರುತ್ತೆ. ಒಂದು ಆ ಟೈಪ್ದು ಡ್ರೆಸ್ ಹಾಕೊಂಡು ಬರಬೇಕು, ತುಂಬ ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ನಮಗೆ. ಈಗ ಕಂಪನಿ MNC ಕಂಪನಿ ಅಂತ ಹೇಳಿದ ಕೂಡಲೇ ಅಲ್ಲಿ ಅದೆಲ್ಲ ಬೇರೆ ಆಕ್ಟಿವಿಟೀಸ್ ಇಲ್ಲ ಅಂತಲ್ಲ. ಆವಾಗ ನಮ್ಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾವು ನಮ್ಗೊಂದು ಖುಷಿ. ನಾನೀಗ ಅಲ್ಲಿ ಹೋದ್ರೆ ಈಗ ಮಿಸ್ ಎಥ್ನಿಕ್ ವೇರ್ ಅಂತೆಲ್ಲ ನಮಗೆಲ್ಲ ಬೇರೆ ಬೇರೆ ಇದೆಲ್ಲ ಕೊಡ್ತಾರೆ, ಅವಾರ್ಡ್ ಎಲ್ಲ ಕೊಡ್ತಾರೆ. ಆವಾಗ ನಾನು ಅಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗೋದು. ಈಗ ಸಾರಿ ಹಾಕಿದ್ರೆ ಸಾರಿ, ನಮ್ದೊಂದು ಕೆಲವುದು ಡ್ರೆಸ್ ಕೋಡ್ ಇರುತ್ತೆ, ಅದನ್ನೇ ಹಾಕಿ ನಾನು ಫಾಲೋ ಮಾಡ್ತಿದ್ದೆ. ಹಾಗೆ ನಮಗೆ ಈಗ ನಾನಲ್ಲಿ HP ಕಂಪನಿಯಲ್ಲಿ ಅನಾಲಿಟಿಕ್ಸ್ ಟೀಮಲ್ಲಿ ಸ್ಪಾಕ್ ಸಹ ಹೌದು. ಬೇರೆ ಆಕ್ಟಿವಿಟೀಸ್ಗೆ ನಾನು ಇದು ಮಾಡೋದು, ಅವರನ್ನು ಎನ್ಕರೇಜ್ ಮಾಡೋದು. ಹಾಗೆ ನನಗೆ ಅದನ್ನು 360 ಡಿಗ್ರಿಯಲ್ಲಿ ಇರಬೇಕು ಅಂತ ಆಸೆ. ಜಸ್ಟ್ ಆಗಿ ನಾನು ಈಗ ಸೈಂಟಿಸ್ಟ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೇನೆ HP ಅಲ್ಲಿ. ಜಸ್ಟ್ ಒಂದು ಸೈಂಟಿಸ್ಟ್ ಆಗಿ ನಾನು ಕಂಪನಿಗೆ ಹೆಲ್ಪ್ ಮಾಡೋದಲ್ಲ, ಬಟ್ ನಾನು ಸೋಷಿಯಲ್ ಆಕ್ಟಿವಿಸ್ಟು ಹೌದು. NGO ಮಕ್ಕಳಿಗೆ ನಾನು ಇದು ಫ್ರೀಯಲ್ಲಿ ಟ್ಯೂಷನ್ ಕೊಡ್ತೇನೆ. ಹಾಗೆ ಪುವರ್ ಪೀಪಲ್ಗೆ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೇನೆ. ಹಾಗೆ ಗ್ರೀನ್ ಪೀಸ್ ಮತ್ತೆ ಯುನಿಸೆಫ್ ಅವರಿಗೆಲ್ಲ ನಾನು ಮಂತ್ಲಿ ಒಂದು 700 rupees ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಡೊನೇಟ್ ಮಾಡ್ತಾ ಇರ್ತೇನೆ. ಅಂದರೆ ಹೇಗಂತ ಹೇಳಿದ್ರೆ ನಮಗೆ ನಾನು ಪೂರ್ಣ ಪ್ರಜ್ಞೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ MBA ಮಾಡುವಾಗ ನಮಗೆ ಈ ಅದ್ಮಾರ್ ಸ್ವಾಮಿ ಅವರಿದ್ದಾರಲ್ವಾ, ಅವರು ಹೇಳಿದರು, ಮಕ್ಕಳೇ ಜೀವನ ಅನ್ನೋದು ಒಂದು ಬರೀ ಒಂದು ಇದಲ್ಲ, ಅದನ್ನು ನಾವು 4 ಜನರಿಗೆ ಉಪಯೋಗಕ್ಕೆ, ನಮ್ಮಿಂದ ಏನಾದರೂ ಆದರೆ 4 ಜನರಿಗೆ ಉಪಯೋಗ ಆಗಬೇಕು ಅಂತ. ಅದು ನನಗೆ ಅದೊಂದು ತುಂಬ ಇಷ್ಟ ಆಗಿತ್ತು. ಮತ್ತು ನಮಗೆ ನಾನು MBA ಮಾಡುವಾಗ MR ಹೆಗ್ಡೆ ಸರ್ ಇದ್ದರು, ಅವರು ಡೈರೆಕ್ಟರ್ ಆಗಿದ್ದರು. ಅವ್ರು ಹೇಳೋದು, ಮಕ್ಕಳೇ ನೀವು ನಿಮ್ಮ ಕಾಲ ಮೇಲೆ ನಿಂತ ಮೇಲೆ ನಿಮ್ಮದು 100% ನೀವು ಡೊನೇಟ್ ಮಾಡೋದು ಬೇಡ, ನಿಮ್ಮದೊಂದು 5%ನ ನೀವು ಪುವರ್ ಪೀಪಲ್ಗೆ, ನೀಡಿ ಪೀಪಲ್ಗೆ ನೀವು ಡೊನೇಟ್ ಮಾಡಬೇಕು ಅಂತ. ಅದು ನನಗೆ ತುಂಬ ಇಷ್ಟ ಆಗ್ತಿತ್ತು. ಪೂರ್ಣ ಪ್ರಜ್ಞಾ ಕಾಲೇಜಲ್ಲೇ ನಾನು BSc ಎಲ್ಲ ಮಾಡಿದ್ದು. ಅದರ ಆ ಎನ್ವಿರಾನ್ಮೆಂಟು ಹಾಗೆ ಒಂದು ರೀತಿ ಖುಷಿ ಆಗ್ತಿತ್ತು. ಅದು ನನ್ನ ಏನಂತ ಹೇಳಿದರೆ ನನ್ನ ಮೆಂಟ್ಯಾಲಿಟಿಗೆ ಮ್ಯಾಚ್ ಆಗ್ತಿತ್ತು. ಆ್ಯಕ್ಚುಲಿ ಅವರು ಸಹ ಹಾಗೆ ನಮಗೆ AP ಭಟ್ ಸರ್ BScಯಲ್ಲಿರುವಾಗ ಫಿಸಿಕ್ಸಿಗೆ ಲೆಕ್ಚರರ್ ಆಗಿದ್ದರು. ಅವರು ನಮಗೆ ಹೇಗಂತ ಹೇಳಿದರೆ ಬೇರೆ ಬೇರೆ ಫಿಸಿಕ್ಸ್ ಮಾಡಲಿಂಗ್ ಪ್ರೆಸೆಂಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಸೆಮಿನಾರ್ಗೆ ಬೇರೆ ಬೇರೆ ಗೌರ್ಮೆಂಟ್ ಸ್ಕೂಲ್ ಅಥವಾ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ನಾವು ತುಂಬ ಪ್ರೆಸೆಂಟೇಷನ್ ಎಲ್ಲ ಕೊಡ್ತಾ ಇದ್ವಿ, ಸೆಮಿನಾರ್ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಮಗೆ ಅದಂತೂ ಈಗ ಮಿಸ್ ಇಂಡಿಯಾ ಅನ್ನೋದೊಂದು ಹೆದರಿಕೆ ಆಗಲಿಲ್ಲ, ಸ್ಟೇಜ್ ಫಿಯರೇ ಇರಲಿಲ್ಲ. ಆ್ಯಕ್ಚುಲಿ ನಮಗೆ ಅದ್ರ ಬಗ್ಗೆ ಒಂದು ಡೌಟ್ ಇತ್ತು, ಯಾಕಂತ ಹೇಳಿದ್ರೆ ರ್ಯಾಂಪ್ ವಾಕ್ ಅಥವಾ ಫೋಟೋ ಶೂಟ್ಗೆ ಹೇಗೆ ಪೋಸ್ಟ್ ಮಾಡೋದು ಅದೆಲ್ಲ ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ಅದಕ್ಕೋಸ್ಕರ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ, ಏನಂತ ಹೇಳಿದ್ರೆ ಇಂದಿರಾನಗರದಲ್ಲಿ ಹೈ ಬ್ಲೂ ಆ್ಯಕ್ಟಿಂಗ್ ಮತ್ತು ಮಾಡಲಿಂಗ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಜಾಯ್ನ್ ಆದೆ. ಅವ್ರು ಹೇಳಿದರು ಈ ರೀತಿ ರ್ಯಾಂಪ್ ವಾಕ್ ಮಾಡಬೇಕು. ಆ್ಯಕ್ಚುಲಿ ಅದನ್ನು ನಾನು ತಗೊಳ್ತಾ ಇರಲಿಲ್ಲ ಟ್ರೈನಿಂಗ್. ಅಲ್ಲಿ 5 inch ಹೀಲ್ಸ್ ಹಾಕಿ ನಮಗೆ ರ್ಯಾಂಪ್ ವಾಕ್ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಎಣಿಸ್ಕೊಂಡೆ 5 inch ಹೀಲ್ಸ್ ಹಾಕಿ ಹೇಗಪ್ಪ ರ್ಯಾಂಪ್ ವಾಕ್ ಮಾಡೋದು. ನಾನು 2 inch ಹಾಕಿಸಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಅದಕ್ಕೋಸ್ಕರ ಅವ್ರು ಹೇಳಿದರು ಹೀಗೆ ಮಾಡಬೇಕು. ಅದರಲ್ಲಿಯೂ ರ್ಯಾಂಪ್ ವಾಕಲ್ಲಿಯೂ ಸಹ ಫಾರ್ಮಲ್ ಕ್ಯಾಶುವಲ್ ಮತ್ತು ಎಥ್ನಿಕ್ ವೇರ್ ಎಲ್ಲ ಹಾಕ್ಕೊಂಡು ರ್ಯಾಂಪ್ ವಾಕ್ ಮಾಡೋಕ್ಕಿರುತ್ತೆ. ಅದಕ್ಕೋಸ್ಕರ ಅವರಿಂದ ನಾನು ಹೆಲ್ಪ್ ತಗೊಂಡೆ. ಅದಕ್ಕೋಸ್ಕರ ನಾನು ಹೇಳ್ಬೋದು ಯಾರಂತ ಹೇಳಿದ್ರೆ ವಿವೇಕ್ ಸರ್ ಮತ್ತು ಚೇತನ್ ಸರ್ ನನಗೆ ಮಾಡಲಿಂಗಲ್ಲಿ ಗಾಡ್ ಫಾದರ್ ಅಂತಲೇ ಹೇಳ್ಬೋದು. ಈಗ ನೀವು ಮಾಡ್ತಿರುವ ಕೆಲಸ, ನಿಮ್ಮ ಪ್ರೊಫೆಷನ್ನೇ ಬೇರೆ, ಮತ್ತು ನೀವೀಗ ಸೆಲೆಕ್ಟ್ ಮಾಡಿರೋ ಮಾಡಲಿಂಗ್ ಫೀಲ್ಡ್
ಅದು ಆಪೋಸಿಟ್ ಒಂದಕ್ಕೊಂದು. ಸೊ ನಿಮಗೆ ಅದ್ರ ಮೇಲೆ ಹೇಗೆ ಇಂಟ್ರೆಸ್ಟ್ ಬಂತು? ಫಸ್ಟ್ ಟೈಮ್ ನಿಮಗೆ ಈಗ ಮಾಡಲಿಂಗ್ ಮಾಡಬೇಕು ಅಂತ ಯಾವಾಗ ಅನಿಸ್ತು? ಹಾಗಂತಲ್ಲ, ಹೇಗೆ ಅಂತ ಹೇಳಿದ್ರೆ ನನ್ನ ಕಸಿನ್ ಅಕ್ಕ ಇದ್ದಾಳಲ್ವಾ, ಅವಳಿಗೆ ಹಿಂದಿಯಲ್ಲಿ ಈ ಎಲ್ಲ ಮೂವೀಸು ಮತ್ತೆ ಫೆಮಿನಾ ಮಿಸ್ ಇಂಡಿಯಾ ಅದನ್ನೆಲ್ಲ ಚಿಕ್ಕಂದಿಂದಲೂ ನೋಡ್ತಾ ಇದ್ಲು ಅವಳು. ನಾವು ಅವ್ರ ಜೊತೆಗೆ ನಮ್ಗೆ ಏನಂತ ಗೊತ್ತಿರಲಿಲ್ಲ, 5th ಸ್ಟ್ಯಾಂಡರ್ಡ್ ಎಲ್ಲ ಇರ್ಬೋದೇನೋ. ಆವಾಗ ಅವ್ರದ್ದು ಫೆಮಿನಾ ಮಿಸ್ ಇಂಡಿಯಾ ಎಲ್ಲ ಬರೋದು, ನಮ್ಗೆ ಏನಂತ ಗೊತ್ತಿಲ್ಲ. ಅವ್ರು ರ್ಯಾಂಪ್ ವಾಕ್ ಮಾಡ್ತಾರೆ, ಒಳ್ಳೆ ಮ್ಯೂಸಿಕ್ ಕೇಳುತ್ತೆ, ಅದೊಂದು ನಮ್ಗೆ ಏನೊಂದು ಖುಷಿ. ಈಗ ಮ್ಯೂಸಿಕ್ ಕೇಳಿದ್ರೆ ಎಲ್ಲರಿಗೂ ಹಾಗಿಲ್ವಾ, ಒಂದು ರೀತಿ ಕರೆಂಟ್ ಶಾಕ್ ಆದಾಗ ಆಗುತ್ತೆ. ಅದನ್ನ ನೋಡಿ ನಮಗೂ ಒಂದು ಆಸೆ ಆಯಿತು, ಒಂದಲ್ಲ ಒಂದಿನ ನಾನು ಇದಾಗಬೇಕು ಅಂತ. ಹಾಗೆಯೇ ನಾನು ಬ್ಯಾಂಗ್ಳೂರ್ ಬಂದಾಗ 2017 ಫೆಮಿನಾ ಮಿಸ್ ಇಂಡಿಯಾ ಸೌತ್ ಇದಿತ್ತು, ಏನಂತ ಹೇಳಿದ್ರೆ ಫೈನಲ್ ಇತ್ತು, ಅದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನನ್ನೊಬ್ಬ ಮಾಡೆಲ್ ಫ್ರೆಂಡು, ಅಲ್ಲಿ ಅವಳಿಗೆ ಇನ್ವೈಟ್ ಸಿಕ್ಕಿತ್ತು. ಅವಳು ಹೇಳಿದ್ಲು, ಆರ್ ಯು ಇಂಟ್ರೆಸ್ಟೆಡ್ ಅಂತ ಕೇಳಿದಾಗ ನಾನು ಎಸ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹೇಳಿ ಅವಳ ಜೊತೆಗೆ ಹೋದೆ ನೋಡುವ ಅಂತ. ಆವಾಗ ಅಲ್ಲಿ ನೋಡಿದಾಗ ನಾನು ಎಣಿಸಿದೆ, ಆ್ಯಕ್ಚುಲಿ ನಾನು ಒಂದು ಮಾಡೆಲ್ ಆಗಬೇಕು, ನಾನು ಇದೇ ರೀತಿ ರ್ಯಾಂಪ್ ವಾಕ್ ಮಾಡಬೇಕು. ಆ ಎನ್ವಿರಾನ್ಮೆಂಟ್ ಹೇಗಿತ್ತಂತ ಹೇಳಿದರೆ ಅದು ನನ್ನ ವರ್ಣಿಸೋದಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಈಗ ನಮಗೆ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ನಾವು ಸ್ಟೇಜಲ್ಲಿ ನಿಂತ್ಕೊಂಡಾಗ ಬೇರೆಯವ್ರು ಹೇಗೆ ಥಿಂಕ್ ಮಾಡ್ತಾರೋ ಅದು ನಾನು ಆ ರೀತಿ ಥಿಂಕ್ ಮಾಡಿದ್ದೆ. ವ್ಯೂವರ್ ಆಗಿ ಏನಪ್ಪ ಇದು ಎಷ್ಟು ಖುಷಿ ಆಗುತ್ತೆ, ಒಂದು ರ್ಯಾಂಪ್ ವಾಕ್ ಮಾಡೋದಿರಲಿ ಅಥವಾ ಅಲ್ಲಿ ಅವ್ರದ್ದು ಪರ್ಸ್ನಾಲಿಟಿ ಇರಲಿ ಅಥವಾ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಇರಲಿ. ಹಾಗೆ ಎಲ್ಲೆಲ್ಲ VIP ಪೀಪಲ್ ಬಂದಿದ್ರು, ಪ್ರಜ್ವಲ್ ದೇವರಾಜ್ ಇರ್ಬೋದು ಅಥವಾ ಗೌರಿ ಮ್ಯಾಮ್, ಅವರು ಮಿಸ್ ಯೂನಿವರ್ಸ್ ಆಗಿದ್ರು 2013 ಯಾವಾಗ. ಅದಾದ್ಮೇಲೆ ತುಂಬಾ ಜನ ಎಲ್ಲ VIP ಬಂದಿದ್ರು. ಅವ್ರ ಜೊತೆಗೆ ಒಂದು ಸೆಲ್ಫಿಗೋಸ್ಕರ ನಾನು ಮಿಡ್ನೈಟ್ 3 o'clock ತನಕ ವೇಟ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಫ್ಯೂಚರ್ ಇಸ್ ಅನ್ಪ್ರೆಡಿಕ್ಟೇಬಲ್ ಅಲ್ವಾ, ಅಂದ್ರೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಬೇಕು. ಹಾಗೆ ವಿನ್ನರ್ಸ್ ಸೌತ್, ಈಗ ಮಿಸ್ ಕರ್ನಾಟಕ 2017 ಅವರು ವಿನ್ನರ್ ಅಲ್ಲ, ಅವ್ರ ಜೊತೆಗೆ ನಾನೊಂದು ಸೆಲ್ಫಿ ತಗೊಳ್ಬೇಕು, ಅದೊಂದು ಆಸೆ ಇತ್ತು. ಅದಾದಮೇಲೆ ಅಲ್ಲಿ ಸೌತ್ ಇಂಡಿಯನ್ ವಿನ್ನರ್ಸ್ ಜೊತೆಗೆ ಎಲ್ಲರ ಜೊತೆಗೂ ನಾನು ತಗೊಂಡೆ, ಫೋಟೋಸ್ ತಗೊಂಡೆ. ಅದಕ್ಕೋಸ್ಕರ ನಂಗೊಂದು ಆಸೆ ಇತ್ತು, ನನಗೆ ಒಂದಿನ ನಾನು ಇನ್ನೊಬ್ಬರಿಗೆ ಸೆಲ್ಫಿ ಕೊಡುವಾಗ ಆಗಬೇಕು. ಅದೇ ಒಂದು ಜಸ್ಟ್ ಒಂದು ಇನ್ನರ್ ಇದ್ರಲ್ಲಿ ಸೆನ್ಸಲ್ಲಿ ಇರುತ್ತೆ ಆ್ಯಕ್ಚುಲಿ. ಅದಾದಮೇಲೆ ನಮಗೆ 2018 ಸ್ಟೈಲ್ ಬಿ ಅವರದ್ದು ಇದು ಬಂತು ಫೇಸ್ಬುಕ್ಕಲ್ಲಿ. ನಿಮ್ಮ ಹತ್ರ ಇನ್ನಷ್ಟು ಮಾತುಕತೆಗಳನ್ನು ಕಂಟಿನ್ಯೂ ಮಾಡೋಣ. ಈಗಷ್ಟು ನೀವು ಹೇಳ್ತಿದ್ರಿ ನೆಕ್ಸ್ಟ್ ಹೇಗೆ ನೀವು ಮಾಡಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ರಿ ಅಂತ ನಿಮ್ಮ ಹತ್ರನೇ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ ತಗೊಂಡು ಬರೋಣ. ನೋಡಿದ್ವಲ್ಲ ವೀಕ್ಷಕರೇ, ಸಂಗೀತ ಹೊಳ್ಳ ಅವ್ರ ಹತ್ರ ತುಂಬಾ ಮಾತುಕತೆ ಮಾಡೋದು ಇನ್ನಷ್ಟು ಬಾಕಿ ಇದೆ, ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ಸೌಂದರ್ಯ ಸಂಗೀತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾನು ಹರ್ಷಿತಾ ಭಟ್. ನಮ್ಮ ಜೊತೆ ಇದ್ದಾರೆ ಬಹುಮುಖ ಪ್ರತಿಭೆ ಸಂಗೀತ ಹೊಳ್ಳ ಅವರು. ಮ್ಯಾಮ್, ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮಸ್ಕಾರ. ನೀವು ಬಹುಮುಖ ಪ್ರತಿಭೆ, ನೀವು ಸಿಂಗರ್ ಕೂಡ ಹೌದು. ನಮಗೋಸ್ಕರ ಯಾವುದಾದ್ರೂ ನಿಮ್ಮ ಫೇವ್ರೆಟ್ ಸಾಂಗ್ ಹೇಳಿದರೆ ನಮಗೆ 2 ಲೈನ್ ಹಾಡ್ಬೋದಾ? ಡೆಫಿನೆಟ್ಲಿ ಮ್ಯಾಮ್. ನಾನು ಫಲಕ್ ತಕ್ ಚಲ್ ಸಾತ್ ಚಲ್ ಹಿಂದಿ ಸಾಂಗನ್ನು ಹಾಡ್ತೇನೆ. ಓಕೆ. फलक तक चल साथ मेरे, फलक तक चल साथ चल, फलक तक चल साथ मेरे, फलक तक चल साथ चल. ये बादल की चादर, ये तारों के आंचल में चुप जाए हम पल दो पल. लो फलक तक चल साथ मेरे, फलक तक चल साथ चल, फलक तक चल साथ मेरे, फलक तक चल साथ चल. ತುಂಬ ಸುಮಧುರವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಸಿಂಗಿಂಗಲ್ಲಿ ಕೂಡ ತುಂಬ ಒಳ್ಳೆ ಇದ್ದೀರಿ ಅಂತ ನಾವೆಲ್ಲರೂ ಈಗ ಕೇಳಿಸ್ಕೊಂಡ್ವಿ. ಥ್ಯಾಂಕ್ ಯು ಮ್ಯಾಮ್. ಸೊ ಓಕೆ, ಈಗ ನೀವಾಗಲೇ ಹೇಳ್ತಿದ್ರಿ ನೀವು ತುಂಬ ಮಾಡಲಿಂಗ್ ಅದು ನೋಡಲಿಕ್ಕೆ ಹೋಗುವಾಗ ನೀವು ಅದರಿಂದ ಇನ್ಸ್ಪೈರ್ ಆದ್ರಿ, ತುಂಬ ಜನ ದಿಗ್ಗಜರನ್ನು ಮೀಟ್ ಕೂಡ ಮಾಡಿದ್ರಿ. ನಿಮ್ಮ ಮಾಡಲಿಂಗ್ ಕ್ಷೇತ್ರ ಎಲ್ಲಿಂದ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು? ಅಂದರೆ ನನಗೆ 2017 ಫೆಮಿನಾ ಸೌತ್ ಮಿಸ್ ಇಂಡಿಯಾಗೆ ಹೋದಾಗ, ಫೈನಲ್ಗೆ ಹೋದಾಗ ನನಗೆ ಅಲ್ಲಿದು ಆ ಒಂದು ಎನ್ವಿರಾನ್ಮೆಂಟ್ ಅಥವಾ ಅದನ್ನೆಲ್ಲ ನೋಡಿ ನಾನು ಎಣಿಸ್ಕೊಂಡೆ, ಒಂದಲ್ಲ ಒಂದಿನ ನಾನು ಆ ರ್ಯಾಂಪ್ ವಾಕ್ ಮಾಡಬೇಕು, ನಾನು ಅವ್ರ ಹಾಗೆ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ. ಆವಾಗ ನಾನು ನಾರ್ದರ್ನ್ ಟ್ರಸ್ಟ್ ಕಂಪನಿಯಲ್ಲಿ ಡೆರಿವೇಟಿವ್ಸ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ, ಈಕೋ ಸ್ಪೇಸಲ್ಲಿ.
ಆವಾಗ ನಂಗೆ ಗೊತ್ತಿರಲಿಲ್ಲ ನಾನು ಆಗ್ತೇನೆ ಅಂತ. ಜಸ್ಟ್ ಒಂದು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವಾ, ಎಲ್ಲ ಆಸೆಯು ಈಡೇರ್ಬೇಕಂತ ಏನೂ ಇಲ್ಲ ಅಲ್ವಾ. ಸೊ ನಾನು ಎಣಿಸ್ಕೊಂಡೆ. ಅದಾದ್ಮೇಲೆ 2018 ಡಿಸೆಂಬರಲ್ಲಿ ನನಗೆ ಫೇಸ್ಬುಕ್ ಹೀಗೆ ನಾನು ಇದು ಮಾಡುವಾಗ, ಬ್ರೌಸ್ ಮಾಡುವಾಗ ನನಗೆ ಸ್ಟೈಲ್ ಬಿ ಅವರದ್ದು ಮಿಸ್ ದಿವಾ ಏಷ್ಯಾದು ಬ್ಯೂಟಿ ಪೇಜೆಂಟ್ ಇದು ಒಂದು ಲಿಂಕ್ ಬಂದಿತ್ತು. ಆ್ಯಕ್ಚುಲಿ ನಾನು ಎವ್ರಿ ಇಯರ್ ಐ ಯೂಸ್ ಟು ರಿಜಿಸ್ಟರ್ ಫಾರ್ ಫೆಮಿನಾ ಮಿಸ್ ಇಂಡಿಯಾ, ಬಟ್ ಅದು ಮಿನಿಮಮ್ ಹೈಟೇ 5'4" ಆಗಿತ್ತು. ನಾನು 5'3". ಆ್ಯಕ್ಚುಲಿ ರಿಜೆಕ್ಟ್ ಆಗ್ತಿದ್ದೆ. ನನಗೆ ತುಂಬ ಬೇಜಾರಾಗೋದು, ನಂದೊಂದು ಹೈಟ್ ಇಂದವೇ ನನಗೆ ಇಷ್ಟು ಪ್ರಾಬ್ಲಮ್ಮ, ಯಾಕೆ ಅವರು ಹಾಗೆ ಕನ್ಸಿಡರ್ ಮಾಡ್ತಾರೆ, ಎಷ್ಟು ಜನ ಇದ್ದಾರೆ, ಎಷ್ಟು ಟ್ಯಾಲೆಂಟ್ ಇರುತ್ತೆ, ಜಸ್ಟ್ ಒಂದು ಹೈಟ್ ಬೇಸಿಸಲ್ಲಿ ಅವರು ಯಾಕೆ ಮಾಡ್ತಾರೆ ಅಂತ ನಾನು ಯಾವತ್ತು ನನಗೆ ಒಂದು ಕ್ವಶನ್ ಮಾಡ್ಕೊಳ್ತಿದ್ದೆ. ಅದಾದಮೇಲೆ ನಾನು ಸ್ಟೈಲ್ ಬಿ ಅವ್ರದ್ದು ನಾನು ಹೇಳಿದ್ನಲ್ಲ ಮಿಸ್ ದಿವಾ ಏಷ್ಯಾದು, ಅದನ್ನು ಜಸ್ಟ್ ಒಂದು ನೇಮ್ ಸೇಕಿಗೆ ಹಾಕಿದ್ದು. ನನಗೆ ರಿಜೆಕ್ಟ್ ಆಗುತ್ತೆ ಅಥವಾ ಏನೋ ಸೆಲೆಕ್ಟ್ ಆಗ್ತೇನೆ ಅಂತ ಗೊತ್ತಿರಲಿಲ್ಲ. ಜಸ್ಟ್ ಒಂದು ಅದು ಆ ಲಿಂಕನ್ನು ಓಪನ್ ಮಾಡಿ ಜಸ್ಟ್ ರಿಜಿಸ್ಟರ್ ಮಾಡಿದೆ, ನನ್ನ ಹೆಸರು, ಅದಾದಮೇಲೆ ನಂದು ಮೊಬೈಲ್ ನಂಬರ್, ಇಮೇಲ್ ID ಕೊಟ್ಟು ನಾನು ರಿಜಿಸ್ಟರ್ ಮಾಡಿದೆ. ಅದಾದ್ಮೇಲೆ ವಿದಿನ್ ಹಾಫ್ ಆನ್ ಅವರಲ್ಲಿ ನನಗೆ ಕಾಲ್ ಬಂತು. ಯಾರಿಂದ? ಸ್ಟೈಲ್ ಬಿ ಇಂದ. ಸ್ಟೈಲ್ ಬಿ ಏನಂತ ಹೇಳಿದ್ರೆ ಅದು ನ್ಯಾಷನಲ್ ಲೆವೆಲ್ ಅವಾರ್ಡ್ ವಿನ್ನಿಂಗ್ ಪೇಜೆಂಟ್. ಅದು ಮೂಲತಃ ಇರೋದು ಡೆಲ್ಲಿಯಲ್ಲಿ, ಅದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಅವರಿಂದ ನನಗೆ ಅಂಕುರ್ ಶರ್ಮಾ ಸರ್ ನನಗೆ ಕಾಲ್ ಮಾಡಿದ್ರು. ಅವ್ರು ಕೇಳಿದ್ರು, ಆರ್ ಯು ಇಂಟ್ರೆಸ್ಟೆಡ್ ಇನ್ ಮಾಡಲಿಂಗ್ ಅಥವಾ ಬ್ಯೂಟಿ ಪೇಜೆಂಟ್ ಅಂತ ಕೇಳಿದ್ರು. ಆವಾಗ ನನಗೆ ಅವರು ನಾನು ಸುಮ್ಮನೆ ಜಸ್ಟ್ ಒಂದು ನೇಮ್ ಸೇಕಿಗೆ ಹಾಕಿದ್ದಲ್ವಾ, ನಾನು ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಎಸ್ ಸರ್ ಅಂತ ಹೇಳಿದೆ. ಅದಾದಮೇಲೆ ಕ್ಯಾನ್ ಐ ಟೇಕ್ ಈಗ ಟೆಲಿಫೋನಿಕ್ ಇಂಟರ್ವ್ಯೂ ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ಅದು ಫಸ್ಟ್ ಟೈಮ್ ಟೆಲಿಫೋನಿಕ್ ಇಂಟರ್ವ್ಯೂ ಇದು ಬ್ಯೂಟಿ ಪೇಜೆಂಟ್ಗೆ ಕೊಡೋದು. ನಾನು ಏನು ಕೇಳ್ತಾರೆ ಏನೋ ಕೇಳಲಿ, ನನಗೇನು ಜಸ್ಟ್ ಒಂದು ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟೊಂದು. ನನಗೆ IT ಫೀಲ್ಡಲ್ಲೇ ಇಷ್ಟು ಕೆಲಸ ಇತ್ತು. ಅದು ಸ್ಯಾಟರ್ಡೆ, ಆವಾಗ ನಾನು ಫ್ರೀ ಕೂತ್ಕೊಂಡಿದ್ದೆ. ಆವಾಗ ನಾನು ಹೀಗೆ ಹೇಳಿದಾಗ ಆಯಿತು ಕೇಳಿ ಸರ್ ಅಂತ ಹೇಳಿದೆ. ಅದಾದಮೇಲೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದರು. ನಾನು ಕರೆಕ್ಟಾಗಿ ಹೇಳಿದೆ, ನಂದು ಎಜುಕೇಷನ್ನು, ನಂದು ಎಲ್ಲಿ ನಾನು ಪ್ರಾಪರ್, ಅದಾದಮೇಲೆ ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ನಂದು ಅಚೀವ್ಮೆಂಟ್ಸ್, ಅವಾರ್ಡ್ಸ್ ಅದನ್ನೆಲ್ಲ ಹೇಳಿದೆ. ಅದಾದಮೇಲೆ ವೆರಿ ಗುಡ್ ಅಂತ ಹೇಳಿದರು. ಅದಾದಮೇಲೆ ಹೀಗೆ ಒಂದು 20 ಮಿನಿಟ್ಸ್ ಟೆಲಿಫೋನಿಕ್ ಇಂಟರ್ವ್ಯೂ ಇತ್ತು. ಅದು ಅವ್ರು ರಿಗಾರ್ಡಿಂಗ್ ಎಲ್ಲದರ ಬಗ್ಗೆನೂ ಕೇಳ್ತಾರೆ. ಈಗ ವಾಟ್ ಡು ಯು ಮೀನ್ ಬೈ ಬ್ಯೂಟಿ ಅಕಾರ್ಡಿಂಗ್ ಟು ಯು ಅಂತ ಕೇಳಿದರು. ಅದಾದಮೇಲೆ ಹೂ ಇಸ್ ಯುವರ್ ರೋಲ್ ಮಾಡೆಲ್, ವೈ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ಬ್ಯೂಟಿ ಪ್ಯಾಜೆಂಟ್ ಅಂತ ಕೇಳಿದರು. ವೈ ಯು ವಾಂಟ್ ಟು ಬಿಕಮ್ ಅ ಟೈಟಲ್ ಹೋಲ್ಡರ್ ಅಂತ ಕೇಳಿದರು. ಎಷ್ಟೋ ಕ್ವಶನ್ಸ್ ಕೇಳ್ತಾ ಹೋದ್ರು. ನನಗೆ ನನ್ನ ಲೆವೆಲ್ಗೆ ನಂದು ನಾಲೆಜ್ ಎಷ್ಟಿತ್ತೋ ಅದ್ರ ತಕ್ಕಂತೆ ನಾನು ಆನ್ಸರ್ ಮಾಡ್ತಾ ಹೋದೆ. ನನಗೆ ಗೊತ್ತಿತ್ತು ನನಗೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ನಾನು ಫೆಮಿನಾ ಇದೆಲ್ಲ ಇದೆಯಲ್ಲ ಏನು ಮ್ಯಾಗಝಿನ್ಸ್ ಅಲ್ಲ, ಅದನ್ನೆಲ್ಲ ನಾನು ಹೀಗೆ ಓದ್ತಾ ಇರ್ತೇನೆ ಅವತ್ತು. ಅಂದ್ರೆ ಸ್ವಲ್ಪ ನನಗೆ ಅದ್ರ ಬಗ್ಗೆ ಐಡಿಯಾ ಇತ್ತು, ಹೇಗೆ ಹೇಳಬೇಕು ಅಥವಾ ಹೇಗೆ ಇದು ಮಾಡಬೇಕು. ಇಲ್ಲಿ ಯೂಸ್ ಆಯ್ತು. ಮತ್ತೆ ಅಲ್ಲಿ ನಾನು ಹೋಗಿದ್ನಲ್ವಾ, ಅಲ್ಲಿ ಫೆಮಿನಾ ಮಿಸ್ ಇಂಡಿಯಾ ಸೌತ್ ಫೈನಲ್ಗೆ, ಆವಾಗ ಅವರು ಆನ್ಸರ್ ಮಾಡೋದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೆ. ಈ ರೀತಿ ಆನ್ಸರ್ ಮಾಡಬೇಕು ಅಂತ, ಅಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಗೆ ಹೀಗೆ ಮಾಡಬೇಕು, ರ್ಯಾಂಪ್ ವಾಕಲ್ಲಿ ಒಂದು ಐಡಿಯಾ ಇತ್ತು ನನಗೆ. ಅದಕ್ಕೋಸ್ಕರ ನಾನು ಎಂತ ಎಣಿಸಿದೆ ಅಂತ ಹೇಳಿದ್ರೆ, ಹೀಗೆ ಆನ್ಸರ್ ಮಾಡ್ತಾ ಹೋದೆ. ನನಗೆ ಏನು ಗೊತ್ತಿತ್ತು, ವಾಟ್ ಡು ಯು ಮೀನ್ ಬೈ ಬ್ಯೂಟಿ ಅಂತ ಕೇಳಿದಾಗ ನಾನು ಹೇಳಿದೆ, ಬ್ಯೂಟಿ ಇಸ್ ನಥಿಂಗ್ ಬಟ್ ಇನ್ನರ್ ಬ್ಯೂಟಿ, ಇಟ್ ಇಸ್ ದ ಬ್ಯೂಟಿ ಆಫ್ ದ ಸೋಲ್ ಅಂತ ಹೇಳಿ ನಾವು 2-3 ಸೆಂಟೆನ್ಸಲ್ಲಿ ಅದನ್ನು ಇದು ಮಾಡಬೇಕು, ಎಂಡ್ ಮಾಡಬೇಕು. ಈಗ ಹೇಳ್ತಾ ಹೋಗಿ 20 ಮಿನಿಟ್ಸ್ ಆಯಿತು. ಅದಾದಮೇಲೆ ಅವ್ರು ಹೇಳಿದರು, ನಮಗೆ ಹಾಫ್ ಆನ್ ಅವರ್ ಕೊಡಿ, ನಾವು ರಿಸಲ್ಟ್ ಅನೌನ್ಸ್ ಮಾಡ್ತೇನೆ ಅಂತ. ಅದಾದಮೇಲೆ ನನಗೆ ವಾಟ್ಸಪ್ಪಲ್ಲಿ ನಂಬರ್ ಎಲ್ಲ ತಗೊಂಡ್ರು. ಅದಾದಮೇಲೆ ವಾಟ್ಸಪ್ಪಲ್ಲಿ ಅವ್ರು ಹೇಳಿದರು, ಕಂಗ್ರ್ಯಾಚುಲೇಷನ್, ಯು ಕ್ಲಿಯರ್ ದಿಸ್ ರೌಂಡ್, ಯು ಗಾಟ್ 92% ಅಂತ. ಆವಾಗ ನನಗೆ ಅಷ್ಟು ಖುಷಿ ಆಗಿದ್ದು ಯಾವುದೂ ಇಲ್ಲ. ನನಗೆ ರ್ಯಾಂಕ್ ಬಂದದ್ದು ಅಥವಾ ಯಾವುದೇ ಇದಕ್ಕಿಂತಲೂ ನಂಗೆ ಏನೋ ಗೊತ್ತಿಲ್ಲದೆ ಇದನ್ನು ನಾನು ಹೇಳಿದ್ನಲ್ವ, ಅದು 92%. ನನಗೆ ತುಂಬ ಖುಷಿ ಆಯ್ತು. ಅದಾದಮೇಲೆ ಅವ್ರು ಹೇಳಿದರು, ನಿಮಗೆ ಫೋಟೋಶೂಟ್ ರೌಂಡ್ ಇದೆ, ನೀವು ರ್ಯಾಂಡಮ್ ಫೋಟೋಸ್ನ ಕಳಿಸ್ಬೇಕು, 5 ಫೋಟೋಸ್ ಅಂತ. ಆವಾಗ ನನಗೆ ಸ್ವಲ್ಪ ಚಂದದ ಫೋಟೋಸ್ ಇತ್ತು ನನ್ನ ಹತ್ರ, ನಾನು ಜಸ್ಟ್ ವಾಟ್ಸಪ್ಪಲ್ಲಿ ಕಳಿಸ್ಬಿಟ್ಟೆ. ಅದಾದಮೇಲೆ ಅವ್ರು ಹೇಳಿದರು, ಯು ಕ್ಲಿಯರ್ಡ್ ಪ್ರಿಲಿಮ್ಸ್ ರೌಂಡ್, ಅಂದರೆ ಪ್ರಿಲಿಮ್ಸಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ವರ್ಬಲ್ ಮತ್ತು ಫೋಟೋಶೂಟ್ ರೌಂಡ್ ಅಂತ, ಅದನ್ನು ಕ್ಲಿಯರ್ ಆಗಿದ್ದೀರಾ, ನೀವು ಒಂದು 500 ಕಂಟೆಸ್ಟೆಂಟ್ಸನ್ನು ನೀವು ಡಿಫೀಟ್ ಮಾಡಿ ಇದನ್ನು ಇದು ಮಾಡಿದ್ದೀರಾ ಅಂತ. ಅದಾದಮೇಲೆ ನೆಕ್ಸ್ಟ್ ಆಡಿಷನ್ಗೆ ಕರೆದಿದ್ರು ಜನವರಿ 10th 2019 ಹೋಟೆಲ್ ಸ್ಪ್ರಿಂಗ್ಸ್ ಹೋಟೆಲ್ ಆ್ಯಂಡ್ ಸ್ಪಾ ಅಂತ, ಅದು ಸುಧಾಮನಗರದಲ್ಲಿರೋದು. ಅಲ್ಲಿ ಆಡಿಷನ್ ಇತ್ತು. ಅಲ್ಲಿ ಮಿಸ್ ಮತ್ತು ಮಿಸಸ್ ಕ್ಯಾಟಗರಿಗಿತ್ತು ಅಂತ ಆಡಿಷನ್. ಆದರೆ ಮಿಸ್ ಕ್ಯಾಟಗರಿಗೆ ಬೆಳಿಗ್ಗೆ ತಗೊಂಡಿದ್ರು, ಮಿಸಸ್ ಕ್ಯಾಟಗರಿಗೆ ಆಫ್ಟರ್ನೂನ್ ಟೈಮ್ ಸ್ಲಾಟ್ ಕೊಡ್ತಾರೆ, ಆ ಟೈಮಲ್ಲಿ ಹೋಗಬೇಕು. ಅದಾದಮೇಲೆ ತುಂಬ ಜನ, ಅದು ಬ್ಯಾಂಗ್ಳೂರ್, ಎಷ್ಟು ಜನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಎಲ್ಲರೂ ಇಂಟ್ರೆಸ್ಟ್ ಇದ್ದಾರೆ ಅದರಲ್ಲಿ, ಎಲ್ಲರಿಗೂ ಒಂದು ಫ್ಯಾಷನ್ ಒಂದು ಆ ಸೆನ್ಸ್ ಇರುತ್ತೆ ಆ್ಯಕ್ಚುಲಿ. ಅಂದರೆ ಅವರೇ ಹೇಳಿದ್ದು 3 days ಅವರು ಇದು ಮಾಡಿದ್ರು, ಆಡಿಷನ್ ತಗೊಂಡಿದ್ರು. ಅವರೇ ಹೇಳಿದ್ರು 2500 ಮಿಸ್ ಕ್ಯಾಟಗರಿಯಿಂದ ಬಂದಿದ್ರು, 1500 ಮಿಸಸ್ ಕ್ಯಾಟಗರಿಯಿಂದ ನಾವು ಆಡಿಷನ್ ತಗೊಂಡಿದ್ವಿ, ಅದರಲ್ಲಿ ನೀವು 25 ಮೆಂಬರ್ಸ್ ಸೆಲೆಕ್ಟೆಡ್ ಅಂತ ಹೇಳಿದ್ರು. ನಮ್ಗೊಂದು ಸ್ವಲ್ಪ ಆಶ್ಚರ್ಯ ಆಯಿತು, ನಾವು ಅಷ್ಟು ಮುಂದೆ ಇದ್ದೇವಲ್ವಾ, ನಾವೊಂದು ಉಡುಪಿಯಿಂದ, ಅಂದರೆ ಆ್ಯಕ್ಚುಲಿ ಈಗ ಕೆಲವರೆಲ್ಲ ತುಂಬ
ಅಂದ್ರೆ ಅವರು ಫ್ಯಾಷನ್ ಐಕಾನ್ ಆಗಿರ್ತಾರೆ ಕೆಲವು ಇದಕ್ಕೆಲ್ಲ. ನಾವು ಒಂದು ಉಡುಪಿಯಿಂದ ಬಂದದ್ದು ನಮ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಬಟ್ ನಾನು ಹೇಳಿದ್ನಲ್ವ, ನಾವು ಮಾಡಲಿಂಗ್ ಇನ್ಸ್ಟಿಟ್ಯೂಟ್ ಹಾಗೆ ಆಕ್ಟಿಂಗ್ ಇದರಲ್ಲಿ ಎಲ್ಲ ನಾನು ಟ್ರೈನಿಂಗ್ ತಗೊಳೋದಕ್ಕೋಸ್ಕರ ಮುಂಚೆನೆ ತಗೊಂಡಿದ್ದೆ. ಯಾವಾಗ ಅವರು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ ಕೂಡಲೇ ಆ ಒನ್ ಡೇ ಇಂದ ನಾನು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ನನಗೆ ಈ ಲೆವೆಲ್ಗೆ ಹೋಗಿ ಇರಬೇಕು, ನನಗೆ ಒಂದಿನ ಕ್ರೌನ್ ಬೇಕು, ನನ್ನ ಹೆಡ್ ಮೇಲೆ ನನಗೆ ಕ್ರೌನ್ ಬೇಕು, ನನಗೆ ಸ್ಯಾಶ್ ಬೇಕು, ಅದು ನಾನು ಅದಕ್ಕೆ ಪ್ರಿಪೇರ್ ಆಗ್ತಿದ್ದೆ. ಅದಾದ್ಮೇಲೆ ವಿವೇಕ್ ಸರ್ ಅವರು ಹೇಗೆ ಅಂತ ಹೇಳಿದ್ರೆ, ಅವರು ಮಿಸ್ಟರ್ ಇಂಡಿಯಾ ರನ್ನರ್ ಅಪ್, ಅವರು 2016 ಇರಬೇಕು. ಹಾಗೆ ಅವರು ಕನ್ನಡ, ತಮಿಳ್, ತೆಲುಗು ಆಕ್ಟರ್ ಅವರು ಹೀಗೆ ನನಗೆ ಪ್ರಾಕ್ಟೀಸ್ ಇದು ಮಾಡ್ತಾ ಇದ್ರು. ಹಾಗೆ ನನಗೆ ಅವರು ನನ್ನನ್ನೇ ಪ್ರಿಪೇರ್ ಮಾಡ್ತಾ ಇದ್ರು. ಸಂಗೀತ ಇಲ್ಲಿ ನೋಡು, ಹೀಗಿರ್ಬೇಕು, ನೀನು ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ಯಾ, 5 ಇಂಚ್ ಹೀಲ್ಸ್ ಹಾಕಿ ಹೀಗೆ ಮಾಡೋದಲ್ಲ. ನನಗೆ ಫಸ್ಟ್ 5 ಇಂಚ್ ಹೀಲ್ಸ್ ಹಾಕಿ ಒಂದು ಸ್ಟೆಪ್ಸ್ ನಡೀಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಹೇಳಿದ್ರು, ಇಲ್ಲಿ ನೀನು ಮಿಸ್ಟೇಕ್ ಮಾಡ್ತಿದ್ಯಾ, ನಿಂದು ಬಾಡಿ ಲ್ಯಾಂಗ್ವೇಜ್ ಹೀಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ನಂದು ಆವಾಗ ಈ ಮಾಡಲಿಂಗಿಗೆ ಅಷ್ಟು ಇರಲಿಲ್ಲ. ನನಗೆ ಹೆದರಿಕೆ ಆಗ್ತಿತ್ತು. ಅಲ್ಲಿ ದೊಡ್ಡ ದೊಡ್ಡ ಮಿರರ್ ಅಲ್ಲಿ ನಮಗೆ ಇದು ಮಾಡಿ ನಮಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಾ ಅದು 3.5 ಮಂತ್ ಕೋರ್ಸ್ ಅದು. ಅದಾದ್ಮೇಲೆ ನಾನೊಂದು 2 days 3 days ಸ್ವಲ್ಪ ನರ್ವಸ್ ಆಗಿದ್ದೆ. ಸರ್ ಇದೇನು ಸರ್ ಇದು, ನನಗೆ 5 ಇಂಚ್ ಹೀಲ್ಸ್ ಹಾಕಿ ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ಇಲ್ಲ ನಿಂಗೆ ಆಗುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಎಲ್ಲರೂ ಹಾಗೇನೆ, ಮಗು ಈಗ ಹುಟ್ಟುತ್ತಾನೆ ನಡಿಲಿಕ್ಕೆ ಸ್ಟಾರ್ಟ್ ಆಗಲ್ಲ, ಬಟ್ ಅದು ಟೈಮ್ ತಗೊಂಡೇ ಆಗುತ್ತೆ ಅಂತ. ಅದಾದ್ಮೇಲೆ ನನಗೆ ವೀಕ್ಲಿ 3 days ಕ್ಲಾಸ್ ಇತ್ತು. ಹಾಗೆ ನಾನು ಹೀಗೆ ಹೋಗ್ತಾ ಇದ್ದೆ. ಅಲ್ಲಿ ನಾನು HP ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆವಾಗ. ಹಾಗೆ ನನಗೆ ಟೈಮ್ ಸಿಕ್ಕಾಗ ನನಗೆ ವೆನ್ಸ್ಡೇ, ಥರ್ಸ್ಡೇ ಹಾಗೆ ಫ್ರೈಡೇ ನಾನು 6 o'clock ಇಂದ 7 o'clock 1 hour ತಗೊಳ್ತಿದ್ದೆ. ಅದಾದಮೇಲೆ ನನಗೆ ಹೀಗೆ ಅವ್ರು ಹೆಲ್ಪ್ ಮಾಡಿದರು. ಅದಾದಮೇಲೆ ನೆಕ್ಸ್ಟ್ ವೀಕ್ ಅಂದರೆ ಒಂದು ಫಸ್ಟ್ 1 week ನಾನು ಸ್ವಲ್ಪ ಪ್ರಾಬ್ಲಮ್ ಬಂತು. ನನಗೆ ನರ್ವಸ್ ಆಗ್ತಿದ್ದೆ, ಅಬ್ಬ ಎಂತ ಇದು ಮಾಡಲಿಂಗ್ ಬೇಡ ಇತ್ತೇನೋ ಅಂತ ನನ್ನಲ್ಲೇ ನಂಗೆ ಡೌಟ್ ಆಗಿತ್ತು. ನೋಡೋದಕ್ಕೆ ಮಾತ್ರ ಮಾಡಲಿಂಗ್ ಗ್ಲಾಮರಸ್ಸು, ಚೆನ್ನಾಗಿ ಈಸಿ ಅಂತ, ಬಟ್ ಅದರದ್ದು ಒಳಗೆ ಹೋದ್ರೆ ಎಷ್ಟು ಕಷ್ಟ ಅಂತ ನೀವು ಅಲ್ಲಿ ಹೋಗೇನೆ ಗೊತ್ತಾಗಬೇಕು. ಅದಾದಮೇಲೆ ಮಾಡಲಿಂಗ್ ಶೆಡ್ಯೂಲು ಹಾಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಅವರು ನನಗೆ ಮಾಡಲಿಂಗ್ ಪ್ರಾಜೆಕ್ಟ್ ಎಲ್ಲ ಕೊಟ್ಟಿದ್ರು. ಆವಾಗ ನಾವು ಯಾವ ಟೈಪಿದ್ದು ಡ್ರೆಸ್ ಹಾಕ್ಲಿಕ್ಕೂ ರೆಡಿ ಇರಬೇಕು. ಮತ್ತೆ ಅವರು ಎಲ್ಲಿ ಯಾವ ಟೈಮ್ಗೆ ಕರೀತಾರೆ ಅದಕ್ಕಿಂತ 10 ನಿಮಿಷ ಮುಂಚೆನೇ ಇರಬೇಕು ನಾವು. ಅದಾದಮೇಲೆ ನನಗೆ ಹೆಲ್ಪ್ ಆಯಿತು. ನನಗೆ ವಿವೇಕ್ ಸರ್, ಚೇತನ್ ಸರ್ ಅವರು ಗಾಡ್ ಫಾದರ್ ಮಾಡಲಿಂಗಲ್ಲಿ ಹೇಳ್ಬೋದು. ಅದಾದಮೇಲೆ ನಂದು ಮಿಸ್ ದಿವಾ ಏಷ್ಯಾ ಹೇಗೆ ಅಂತ ಹೇಳಿದ್ರೆ, ಆಡಿಷನಲ್ಲಿ ಹೋದಾಗ ನಮಗೆ ಫಸ್ಟು ಫೋಟೋಶೂಟ್ ಇತ್ತು, ರ್ಯಾಂಪ್ ವಾಕ್ ಇತ್ತು, ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇದಿತ್ತು. ಅದಾದಮೇಲೆ ಟ್ಯಾಲೆಂಟ್ ರೌಂಡ್ ಇತ್ತು. ಅದನ್ನು 4 ಕ್ಲಿಯರ್ ಆಯಿತು. ಅದಾದಮೇಲೆ ಒಳ್ಳೆ ರೀತಿಯಲ್ಲಿ ಮಾಡಿದ್ದೆ. 2500 ಕಂಟೆಸ್ಟೆಂಟ್ಸ್ ಇದ್ದರು, ಬ್ಯಾಂಗ್ಳೂರಿಂದವೇ ಬರೀ ಅದು. ಅದಾದಮೇಲೆ ನಮಗೆ 2 days 3 days ನಮಗೆ ರಿಸಲ್ಟ್ ಅನೌನ್ಸ್ ಮಾಡಿದರು. ಯು ಆರ್ ದ 1 person, ಯು ಕ್ಲಿಯರ್ಡ್ ಆಡಿಷನ್ ಮತ್ತು ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಆಗಿದ್ದೀರಾ. ನಮಗೆ ಅಕ್ಟೋಬರಲ್ಲಿತ್ತು ಸೆಮಿಫೈನಲ್ ಮತ್ತು ಫೈನಲ್ ಎಲ್ಲ. ಅಂದರೆ ನಮಗೆ ಎಷ್ಟು ಒಂದು 6 month ಗ್ಯಾಪ್ ಇತ್ತು. ನಾವು ಪ್ರತಿ ತಿಂಗಳು ಬಂದು ನಿಮಗೆ ಗ್ರೂಮಿಂಗ್ ಸೆಷನ್ ಕೊಡ್ತೇವೆ ಅಂತ. ಅವರು ಡೆಲ್ಲಿಯವರಲ್ವಾ, ಅವರು ನಮಗೆ ಇದು ಸ್ಪ್ರಿಂಗ್ಸ್ ಹೋಟೆಲ್ ಆ್ಯಂಡ್ ಸ್ಪಾಗೆ ಬಂದು ನಮಗೆ ಒಂದು ಇದು ಕೊಡ್ತಾ ಇದ್ರು, ಅಂದರೆ ಟೈಮಿಂಗ್ಸ್ ಕೊಡ್ತಾ ಇದ್ರು. ಅಂದರೆ ಸಂಡೇನೇ ನಮಗೆ ಇಟ್ಕೊಳ್ತಾ ಇದ್ರು. ಅಲ್ಲಿಗೆ ಬಂದು ನಮಗೆ ಗ್ರೂಮಿಂಗ್ ಸೆಷನ್. ಈಗ ಫಸ್ಟು ಗ್ರೂಮಿಂಗ್ ಸೆಷನಲ್ಲಿ ನಮ್ಗೆ ಏನು ಮಾಡಿದ್ರು ಅಂತ ಹೇಳಿದರೆ, ರ್ಯಾಂಪ್ ವಾಕ್ ಫಸ್ಟು ಅವ್ರು ಹೇಳಿದ್ದು, ನಿಮಗೆ ಮಾಡೆಲ್ ಅಂತ ಗೊತ್ತಾಗಬೇಕಾದ್ರೆ ನಿಮಗೆ ರ್ಯಾಂಪ್ ಇದರಲ್ಲಿ ಹೆಡ್ ರ್ಯಾಂಪಲ್ಲಿ ನೀವು ಫೋರ್ಸ್ ಮಾಡೋದು ಹೇಗೆ ಅದನ್ನೆಲ್ಲ ಹೇಳಿಕೊಟ್ರು. ಅದಾದಮೇಲೆ ನಮಗೆ ಲಾಸ್ಟ್ ಇಯರ್ ವಿನ್ನರ್ ಬಂದು ಅವರು ನಮಗೆ ಮೋಟಿವೇಟ್ ಮಾಡ್ತಿದ್ರು. ಅಂದರೆ ನಾವು ಸಹ ಈ ಫೀಲ್ಡ್ ಅವರಲ್ಲ, ಎಲ್ಲ IT ಫೀಲ್ಡ್ ಅವರೇ, ಅಥವಾ ನಾವು ಡಿಫ್ರೆಂಟ್ ಬ್ಯಾಕ್ಗ್ರೌಂಡಿಂದ ಬಂದವರು, ಬಟ್ ನಾವು ವಿ ಆರ್ ಅ ಪ್ರೊಫೆಷ್ನಲ್ ಮಾಡೆಲ್ ಆ್ಯಂಡ್ ಮೋರ್ ಸಕ್ಸಸ್ಫುಲ್ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಎಣಿಸಿದ್ವಿ, ನಾವು ಸ್ವಲ್ಪ ಎಫರ್ಟ್ ಹಾಕಿದ್ದೆ ನಾವು ಆಗ್ಬೋದಲ್ವಾ ಅಂತ. ಅಂದರೆ ಅವ್ರು ಹೇಳಿದ್ರು ನಮ್ಗೆ ಹೇಗಂತ ಹೇಳಿದ್ರೆ, ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಇದು ರಾಕೆಟ್ ಸೈನ್ಸ್ ಅಲ್ಲ, ಒನ್ ಡೇ ಅಲ್ಲಿ ಇದು ಮಿರಾಕಲ್ ಆಗೋದಲ್ಲ. ನಾವು ಪ್ರಾಕ್ಟೀಸ್ ಮಾಡ್ತಾ 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 ಅದರಲ್ಲಿ ನಾವು ಏನು ಮಾಡಬೇಕು, ಸಕ್ಸಸ್ ನೋಡ್ಬೋದು ಅಂತ. ಅದಾದಮೇಲೆ ನಾವು ಡೈಲಿ 1/2 an hour ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಮಾಡೋದು, ರ್ಯಾಂಪ್ ವಾಕ್ ಮಾಡೋದು, ಮತ್ತು ಡೈಲಿ 5 inch ಹೀಲ್ಸ್ ಹಾಕಿ ಮಾಡಬೇಕಲ್ವ, ಅದರಿಂದ ನಾವು ಮಾಡ್ತಾ ಇದ್ವಿ. ಅವ್ರು ಹೇಳಿದ್ದನ್ನೆಲ್ಲ ನಾವು ಕರೆಕ್ಟಾಗಿ ಫಾಲೋ ಮಾಡ್ತಿದ್ವಿ. ಅದಾದಮೇಲೆ ಅವರು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಗೆ ಹೇಗೆ ನೀವು ಆನ್ಸರ್ ಮಾಡಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಅದೇ ಫೈನಲಲ್ಲಿ ನಿಮಗೆ ಇದು ಮಾಡೋದು. ಅದಾದಮೇಲೆ ನಮಗೆ ಫೋಟೋಶೂಟ್ಗೆ ಫೋರ್ಸ್ ಮಾಡೋದು ನಿಮಗೆ ಹೇಗೆಲ್ಲ ಅಂತ ನಮಗೆ ಅವರು ಹೇಳಿಕೊಡ್ತಾ ಇದ್ರು. ಅಂದರೆ ಅವರು ಬೇರೆ ಬೇರೆ ನಮಗೆ ಇದನ್ನು ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ರು. ಅದ್ರ ಪ್ರಕಾರ ನಾವು ಆ ಪೋಸನ್ನು ಕರೆಕ್ಟಾಗಿ ಕಲ್ತ್ಕೊಂಡು, ಅಲ್ಲಿ ಪ್ರೊಫೆಷ್ನಲ್ ಮಾಡೆಲ್ ಫೋಟೋಗ್ರಾಫರ್ ಎಲ್ಲ ಬರ್ತಾ ಇದ್ರು. ಅವರು ನಮಗೆ ಹೇಳ್ತಿದ್ರು, ವಿದಿನ್ ನಮಗೆ 5 minutes ಒಬ್ಬೊಬ್ಬರಿಗೆ ಪಟ 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 ಅಂತ ಒಂದು 10 to 15 ಪೋಸ್ಟ್ ಮಾಡಬೇಕು. ಹಾಗೆ ಅವರು ಫಟಪಟ ತೆಗೆದು ಫೋಟೋಸ್ ತೆಗೆದು ನಮಗೆ, ನಮ್ದು ಒಬ್ರು ಮೆಂಟರ್ಸ್ ಇರ್ತಾರಲ್ವಾ, ನಮ್ಮನ್ನು ನೋಡ್ತಾ ಇರ್ತಾರೆ, ಅವರಿಗೆ ನಮಗೆ ತೋರಿಸ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ನೀವು ಎಲ್ಲಿ ಮಿಸ್ಟೇಕ್ ಮಾಡಿ
ಮಾಡಿದೀರಾ, ನೀವೆಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಪಟ್ ಅವ್ರು ನೋಡಿ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಮ್ದು ಮಿಸ್ ದಿವಾ ಏಷ್ಯಾದು ಮೆಂಟರ್ಸ್ ಯಾರಂತ ಹೇಳಿದ್ರೆ ದಿವಿಶಾ ತಿವಾರಿ, ನೂಪುರ್ ರಂಜನ್, ಅಂಕುಶ್ ಶರ್ಮಾ, ತುಂಬಾ ಜನ ಎಲ್ಲ ಇದ್ದಾರೆ. ಅವರೆಲ್ಲ ನಮ್ದು ಮೆಂಟರ್ಸ್ ಆಗಿದ್ರು. ಅವ್ರು ಬಂದು ನಮ್ಗೆ ಗ್ರೂಮಿಂಗ್ ಸೆಷನ್ ಕೊಟ್ರು. ನಮ್ಗೆ ಇವತ್ತು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಅವರೇ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು. ಅದಾದ್ಮೇಲೆ ನಂಗೆ ಆಗಸ್ಟ್ ಅಲ್ಲಿ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಬ್ಯೂಟಿ ಪೇಜೆಂಟ್ ಇದು ಗೊತ್ತಾಯ್ತು. ಹೀಗೆ ಫೇಸ್ಬುಕ್ ಅಲ್ಲೇ ಲಿಂಕ್ ಬಂತು. ನಾನು ಜಸ್ಟ್ ಒಂದು ಓಪನ್ ಮಾಡಿ ರಿಜಿಸ್ಟರ್ ಮಾಡಿದೆ. ಇದು ತುಂಬಾ ಚೆನ್ನಾಗಿತ್ತು. ಇದು ಇಂಟರ್ನ್ಯಾಷನಲ್ ಲೆವೆಲ್, ಅದು ಇಂಟರ್ನ್ಯಾಷನಲ್ ಲೆವೆಲ್, ಬಟ್ ಇದು ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಅಂತ. ಅದರಲ್ಲಿ ಅರ್ಬಾಸ್ ಖಾನ್ ಚೀಫ್ ಗೆಸ್ಟ್ ಆಗಿ ಇದ್ದಾರೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ಇದೇನಪ್ಪ, ಆದ್ರೆ ನಂಗೆ ಹೆದರಿಕೆ ಇತ್ತು. ನಾವೆಲ್ಲಿ ಅರ್ಬಾಸ್ ಖಾನ್ ಸರ್ ಎಲ್ಲಿ, ಅವರು ಬಾಲಿವುಡ್ ಇದು ಡೈರೆಕ್ಟರ್, ಸಲ್ಮಾನ್ ಖಾನ್ ಇದು ಬ್ರದರ್. ಏನೋ ಇರ್ಲಿ, ಒಂದು ಆಡಿಷನ್ ಕೊಟ್ಟು ಬರುವ, ಅವರನ್ನೆಲ್ಲ ಎಲ್ಲ ಒಳ್ಳೊಳ್ಳೆ VIP ಪೀಪಲ್ನೆಲ್ಲ ನೋಡಿ ಬರುವ ಅಂತ ಆಡಿಷನ್ಗೆ ಹೋದೆ. ಅದು ಸೆಲೆಕ್ಟೆಡ್ JP ಕಾಸ್ಮಸ್ 5 ಸ್ಟಾರ್ ಹೋಟೆಲ್ ಅಲ್ಲಿ ಇತ್ತು ಬ್ಯಾಂಗ್ಳೂರಲ್ಲಿ. ಅದಾದ್ಮೇಲೆ ಹೀಗೆ ರ್ಯಾಂಪ್ ವಾಕ್, ನಂಗೆ ರ್ಯಾಂಪ್ ವಾಕ್ ಬಗ್ಗೆ ಏನು ಹೆದರಿಕೆ ಇರಲಿಲ್ಲ. ಆದ್ರೂ ಒಂದ್ ರೀತಿ ಒಂದು ಅಂಜಿಕೆ ಇರುತ್ತಲ್ವಾ, ಅದಕ್ಕೇನೋ ಬೇರೆ ಇರ್ಬೇಕು. ನಮ್ಗೆ ಪರ್ಫೆಕ್ಟ್ ಇದ್ರೂ ಸಹ, ಈಗ ನಾವು 100% ಸ್ಕೋರ್ ಮಾಡಿದ್ರು ಎಕ್ಸಾಮ್ ಅಲ್ಲಿ, ನಮ್ಗೆ ಹಿಂದಿನ ಎಲ್ಲಿಯೋ ಬೇರೆ ಕ್ವಶನ್ಸ್ ಕೇಳಿದ್ರೆ ಹೇಗೆ ಅಪ್ಪ ಅಂತ ನರ್ವಸ್ನೆಸ್ ಇರುತ್ತೆ. ಅದಾದ್ಮೇಲೆ ನನಗೇನು ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ. ಅಲ್ಲಿ ಹೋಗಿ ನಾನು ಇದು ಮಾಡಿದೆ, ಏನಂತ ಹೇಳಿದ್ರೆ ರ್ಯಾಂಪ್ ವಾಕ್ ಮಾಡಿದೆ. ಅದಾದಮೇಲೆ ಫೋಟೋಶೂಟ್ಗೆ ಬೇರೆ ಬೇರೆ ಪೋಸಲ್ಲಿ ನಾನು ಫೋಟೋಸ್ ತೆಗೆದೆ, ಇದು ಮಾಡಿದೆ. ಅದಾದಮೇಲೆ ಟ್ಯಾಲೆಂಟ್ ರೌಂಡ್ ಇತ್ತು. ಅದರಲ್ಲಿ ನಾನು ಡಾನ್ಸ್ಗೆ ಪ್ರಿಪೇರ್ ಆಗಿರಲಿಲ್ಲ. ನನಗೆ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗಿದ್ದು, ನಾಳೆ ಆಡಿಷನ್ ಇದ್ದರೆ ಹಿಂದಿನ ದಿನ ಗೊತ್ತಾಗಿದ್ದು. ನಾನು ಅದಕ್ಕೆ ಇದು ಮಾಡಿ ಲಿಂಕ್ ಓಪನ್ ಮಾಡಿ ಆಡಿಷನ್ಗೆ ಇದು ಮಾಡಿದ್ದೆ. ಅದಾದ್ಮೇಲೆ ಅವ್ರು ಹೇಳಿದ್ರು, ಆರ್ ಯು ಇಂಟ್ರೆಸ್ಟೆಡ್ ಅಂತ ಕೇಳಿದ್ರು. ಅದಲ್ಲ, ನಾಳೆ ಆದರೆ ಅವರಿಗೆ ಟೈಮ್ ಬೇಕಲ್ವಾ. ಇರ್ಲಿ ಬನ್ನಿ ನಿಮ್ಗೆ ಏನಾಗಲ್ಲ ಅಂತ ಹೇಳಿದ್ರು. ನಾನೇನು ಡೌಟ್ಫುಲ್ ಅಲ್ಲೇ ಹೋದೆ. ನಾನು ಡಾನ್ಸ್ ಗೊತ್ತಿಲ್ಲ, ಅಲ್ಲಿ ಎಲ್ಲ ಎಷ್ಟು ಜನ ಇರ್ಬೋದು, ಅದಕ್ಕೋಸ್ಕರ ನಾನು ಎಣಿಸ್ಕೊಂಡೆ ಒಂದು ಸಾಂಗ್ ಹೇಳುವ. ನಾನು ಸಿಂಗರು ಆಗಿದ್ನಲ್ವ, ನಾನೊಂದು ಇದೆ ಫಲಕ್ ತಕ್ ಚಲ್ ಸಾತ್ ಚಲ್, ಇದನ್ನೇ ನಾನು ಅಲ್ಲಿ ಇದು ಮಾಡಿದ್ದೆ. ಅದಕ್ಕೋಸ್ಕರ ಎಲ್ಲರೂ ಕ್ಲಾಪ್ಸ್ ಆಗ್ತಾ ಇದ್ರು. ಯಾವ ವೆರಿ ಸ್ವೀಟ್ ವಾಯ್ಸ್ ಸಂಗೀತ ಅಂತ ಹೇಳಿ ನಂಗೆ ಇದು ಬಂತು. ಏನಂದ್ರೆ ಕಾಂಪ್ರಮೈಸ್ ಇದು ಹೊಗಳಿದ್ರು ಅವರು. ಅದಾದ್ಮೇಲೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲೇ ನಿಮ್ದು ಗೊತ್ತಾಗೋದು ನೀವು ಯಾರು ಅಂತ. ಅಲ್ಲಿ ನಮಗೆ ಶೈನಿ ಸೋನೆ ಮ್ಯಾಮ್ ಅಂತ, ಅವರು ಬಾಲಿವುಡ್ ಕೊರಿಯೋಗ್ರಾಫರ್ ಹಾಗೆ ಪೇಜೆಂಟ್ ಕೋಚ್ ಅವರು ನನಗೆ ಕ್ವಶನ್ಸ್ ಕೇಳಿದ್ರು. ಅಲ್ಲಿ ತುಂಬ ಜನ ಎಲ್ಲ ಬಂದಿದ್ರು. ವರುಣ್ ಕಟ್ಯಾಲ್ ಸರ್, ಹಾಗೆ ಅರುಣ್ ಯಾದವ್, ಸುಕನ್ಯಾ ಗುಪ್ತಾ ಅವರ ಆರ್ಗನೈಸರ್ ಇದ್ರದ್ದು. ಅದಾದ್ಮೇಲೆ ಶೈನೆ ಸೋನೆ, ಲೀಸಾ ವರ್ಮಾ, ಐಶ್ವರ್ಯ ರೈ, ಹಾಗೆ ಮಾನಸಿ ಚಿಲ್ಲರ್ ಅವರದ್ದು ರ್ಯಾಂಪ್ ವಾಕ್ ಅವರು ಕೋಚ್ ಆಗಿದ್ರು. ಅವರು ಫಾರ್ಮರ್ ಮಿಸ್ ಇಂಡಿಯಾ ಸಹ ಆಗಿದ್ರು. ಅವರು ಹೀಗೆಲ್ಲ ಬಂದು ಕೂತ್ಕೊಂಡಾಗ ಫಸ್ಟ್ ಹೆದರಿಕೆ ಆಯಿತು. ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿಯ ಜೊತೆಗೆ ನಾವು ಯಾರು, ಅದು ನಾನೇನು ಅಷ್ಟೊಂದು ಸಾಧನೆ ಸಹ ಮಾಡಲಿಲ್ಲ. ಇಲ್ಲಿ ಕೆಲವರು ಪ್ರೊಫೆಷನಲ್ ಮಾಡೆಲ್ಲೇ ಆಗಿದ್ದವರು, ಅವ್ರ ಮುಂದೆ ಹೋಗಿ ಎಲ್ಲ ಇದು ಮಾಡುವಾಗ ಪ್ರಾಬ್ಲಮ್ ಆಗಲ್ಲ. ಇದು ನನಗೆ ಒಂದು ಸ್ವಲ್ಪ ಇದಾಯಿತು. ಬಟ್ ನಾನು ಏನು ಕ್ವಶನ್ಸ್ ಕೇಳಿದ್ರೆ ಕರೆಕ್ಟಾಗಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದೆ. ಅವರಿಗೆ ಖುಷಿ ಆಯಿತು. ಅದಾದ್ಮೇಲೆ ವಿದಿನ್ 3 days ಅಲ್ಲಿ ನನಗೆ ಕಾಲ್ ಬಂತು ಅವ್ರ ಕಡೆಯಿಂದ. ನಿಮ್ಮ ಮಾಡಲಿಂಗ್ ಜರ್ನಿ ಬಗ್ಗೆ ಇನ್ನಷ್ಟು ತುಂಬ ಕೇಳಲಿಕ್ಕಿದೆ. ನೀವು ಹೇಳ್ತಾ ನಾವು ಕೇಳ್ತಾ ಟೈಮ್ ಆದದ್ದೇ ಗೊತ್ತಾಗ್ತಿಲ್ಲ. ಈಗ ಇನ್ನೊಂದು ಬ್ರೇಕ್ ತಗೊಳ್ಳುವಂಥ ಟೈಮ್ ಆಗಿದೆ. ವೀಕ್ಷಕರೇ ನೋಡಿದ್ವಲ್ಲ, ಅವರ ಮಾಡಲಿಂಗ್ ಜರ್ನಿ ಬಗ್ಗೆ ಸಂಗೀತ ಹೊಳ್ಳ ಅವರು ಹೇಳ್ತಾನೆ ಹೋದ್ರು, ನಾವು ಕೇಳ್ತಾನೆ ಹೋದ್ವಿ. ಆದರೆ ಈಗ ಬ್ರೇಕ್ ತಗೊಳ್ಳುವಂಥ ಟೈಮ್ ಆಗಿದೆ. ಟೇಕ್ ಎ ಶಾರ್ಟ್ ಬ್ರೇಕ್. ಸೌಂದರ್ಯ ಸಂಗೀತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಸಂಗೀತ ಹೊಳ್ಳ ಅವರು. ಮೇಡಮ್, ನೀವೀಗ ಹೇಳ್ತಿದ್ರಿ ದೊಡ್ಡ ದೊಡ್ಡ ಪ್ರೊಫೆಷ್ನಲ್ ಮಾಡೆಲ್ಸ್ ಎಲ್ಲ ಇದ್ರು, ಅವ್ರ ಜೊತೆ ನೀವು ಕೆಲಸ ಮಾಡುವಾಗ ನಿಮಗೆ ಹೇಗೆ ಅನಿಸ್ತು? ಯಾಕಂದರೆ ದಕ್ಷಿಣ ಕನ್ನಡ, ಕರ್ನಾಟಕ, ಅದರಲ್ಲೂ ದಕ್ಷಿಣ ಕನ್ನಡ, ಉಡುಪಿ ಡಿಸ್ಟಿಕ್ ಅಂದರೆ ಇಲ್ಲಿ ತುಂಬ ಬ್ಯೂಟೀಸ್ ಇದ್ದಾರೆ. ಲೈಕ್ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಐಶ್ವರ್ಯ ರಾಯ್ ಆಗಿರ್ಬೋದು, ಅಂತಹ ಬ್ಯೂಟಿಗಳು. ನೀವು ಕೂಡ ಈಗ ಒಬ್ಬರು ಬ್ಯೂಟಿ ಪೇಜೆಂಟ್ ವಿನ್ನರ್, ನೀವು ಕೂಡ ಒಬ್ಬರು ಮಾಡೆಲ್. ನಿಮಗೆ ಹೇಗೆ ಅನ್ನಿಸ್ತದೆ ಅವರೊಟ್ಟಿಗೆಲ್ಲ ವರ್ಕ್ ಮಾಡಿ? ನನಗೆ ಹೇಗೆ ಅನಿಸ್ತಿತ್ತು ಅಂತ ಹೇಳಿದರೆ, ಪ್ರೊಫೆಷ್ನಲ್ ಮಾಡೆಲ್ ಜೊತೆಗೆ ವರ್ಕ್ ಮಾಡೋದು ಅಂತ ಹೇಳಿದರೆ ಅವರದ್ದು ಬಾಡಿ ಶೇಪ್ ಇರಲಿ ಅಥವಾ ಅವರದ್ದು ಫುಡ್ ಹ್ಯಾಬಿಟ್ಸ್ ಇರಲಿ ಟೋಟಲಿ ಡಿಫ್ರೆಂಟ್ ಆಗಿತ್ತು. ನಮಗೆ ಅವ್ರು ಹೇಳ್ತಾ ಇದ್ರು, ಈ ರೀತಿದು ಫುಡ್ ತಿನ್ನಬಾರ್ದು, ಮತ್ತು ವಿ ಶೇಪ್ ಇರಬೇಕು ಫೇಸ್ ಕಟ್, ಹಾಗೆ ನಿಮ್ಮದು ಬಾಡಿ ಶೇಪ್ ಓವಲ್ ಶೇಪಲ್ಲಿ ಇರಬೇಕು, ಅಂದರೆ ಅಲ್ಲಿ ಹೀಗೆ ಅಂತ ಕಟ್ ಇದೆಲ್ಲ ಇರಬೇಕು. ನಮ್ಮದು ಹೇಗೆ ಅಂತ ಹೇಳಿದರೆ ಸ್ಟ್ರೈಟ್ ಆಗಿರ್ತಿತ್ತು ಆವಾಗ ಮೊದಲು. ಅವ್ರು ಹೇಳಿದರು, ನೀವು ಜಿಮ್ ಜಾಯ್ನ್ ಆಗಬೇಕು, ವಾಕ್ ಮಾಡಬೇಕು, ಆಯಿಲಿ ಫುಡ್ ತಿನ್ನಬಾರ್ದು, ಫಾಸ್ಟ್ ಫುಡ್ ಹೆಚ್ಚು
ತಿನ್ಬಾರ್ದು. ಈಗ ತಿನ್ಬಾರ್ದು ಅಂತ ಹೇಳಿದ್ರೆ ನಾವು ಸತ್ತೋಗೋದಲ್ಲ, ಅದನ್ನ ನೀವು ಕಟ್ ಡೌನ್ ಮಾಡ್ತಾ ಬರಬೇಕು. ಹಾಗೆ ಡೈಲಿ ನಿಮ್ದು ಫುಡ್ ಹ್ಯಾಬಿಟ್ನ ಚೇಂಜ್ ಮಾಡ್ಕೊಳ್ಬೇಕು. ಹಾಗೆ ನಮಗೆ ಡ್ರೈ ಫ್ರೂಟ್ಸ್ ತಿನ್ಲಿಕ್ಕೆ ಹೇಳ್ತಾ ಇದ್ರು. ಅದಾದ್ಮೇಲೆ ಮಾರ್ನಿಂಗ್ ನಾವು ಎದ್ದ ಕೂಡಲೇ ನಮಗೆ ಸ್ಟಾರ್ಟ್ ಆಗೋದು ಹನಿ ಮತ್ತೆ ಲೆಮನ್ ಜ್ಯೂಸ್ ಇಂದ ಹಿಡಿದು ವಾರ್ಮ್ ವಾಟರ್ ಇಂದ ನಾವು ಇದು ಮಾಡಬೇಕಿತ್ತು. ಅದಾದ್ಮೇಲೆ ನಾವು ಮೊದಲು ನಮಗೆ ಹೇಗಂತ ಹೇಳಿದ್ರೆ ಗೋಬಿ ಮಂಚೂರಿಯಾ ಅಥವಾ ಎಲ್ಲ ಬೆಳೆದಿದ್ದು ಆಯಿಲಿ ಫುಡ್ ಎಲ್ಲ ಹೆಚ್ಚಾಗಿ ತಿಂತಾ ಇದ್ವಿ. ಅದಾದ್ಮೇಲೆ ಅದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕ್ತಾ ಬರ್ತಾ ಇದ್ದೆ. ಅದಾದ್ಮೇಲೆ ನಾನು ಜಿಮ್ ಜಾಯ್ನ್ ಆಗಿದ್ದೆ. ಅದಾದ್ಮೇಲೆ ವಾಕ್ ಮಾಡ್ತಾ ಇದ್ದೆ. ಹಾಗೆ ನಾನು ಮೆಡಿಟೇಷನ್ ಅದು ಎಲ್ಲದನ್ನು ಮಾಡ್ತಾ ಬರ್ತಿದ್ದೆ. ಅದಕ್ಕೋಸ್ಕರ ನಮ್ದು ಇದೊಂದು ಜರ್ನಿ 1 year ಜರ್ನಿ ಅಂತಾನೆ ಹೇಳ್ಬೋದು. ನನಗೆ ಜಾನ್ವರಿಯಲ್ಲಿ ಆಡಿಷನ್ ಆಗಿತ್ತು, ಮತ್ತೆ ಅದು ಅಪ್ ಟು ಡಿಸೆಂಬರ್ ತನಕ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಇತ್ತಲ್ವಾ, ಅದು 1 year ಜರ್ನಿ ಅಂತಾನೆ ಹೇಳ್ಬೋದು. 1 day ಅಲ್ಲಿ ನಾನು ಯಾವುದು ಮಾಡಲಿಲ್ಲ. ಅಂದ್ರೆ ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ನಾವು ಏನು ಸ್ಕಿನ್ ಟೋನ್ ಇಂಪ್ರೂವ್ ಆಗಲಿ ಅಥವಾ ನಮ್ದು ಫುಡ್ ಹ್ಯಾಬಿಟ್ ಇಂದ ನಮ್ದು ಏನಂತ ಹೇಳಿದ್ರೆ ಫಿಟ್ನೆಸ್ ಮೇಂಟೆನೆನ್ಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಹೇಳ್ಬೋದು ನಾವು ಡೈಲಿ ಯೋಗ ಮತ್ತೆ ಎಕ್ಸಸೈಸು, ಅದಾದ್ಮೇಲೆ ಜಿಮ್ ಜಾಯ್ನ್ ಆಗಿದ್ದೆ. ಅಲ್ಲಿ ನಮಗೆ ಫಿಟ್ನೆಸ್ ಟ್ರೈನ್ ಇರ್ತಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಾ ಇದ್ರು. ಈ ರೀತಿ ಆಗ್ಬೇಕು ಅಂತ ನಾವು ಹೇಳ್ಬೇಕು, ನಾನೀಗ ಬ್ಯೂಟಿ ಪೇಜೆಂಟ್ ಅಲ್ಲಿ ನಾನೀಗ ಮಾಡೆಲ್, ನನಗೆ ಈ ರೀತಿಯಾಗಿ ಇದು ಮಾಡಿ ಅಂತ ಹೇಳಿದ್ರೆ ಅವರು ಅದಕ್ಕೋಸ್ಕರ ನಮಗೆ ಇದು ಮಾಡ್ತಾರೆ, ಟ್ರೈನಿಂಗ್ ಎಲ್ಲ ಇರುತ್ತಾರೆ. ಅದಾದ್ಮೇಲೆ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ, ವಾಕ್ ಮಾಡ್ತಾ ಇದ್ದೆ. ಇದೆಲ್ಲ ನನಗೆ ಹೆಲ್ಪ್ ಆಯಿತು ಮೇಂಟೈನ್ ಮಾಡಲಿಕ್ಕೆ, ಬಾಡಿ ಮೇಂಟೈನ್ ಮಾಡಲಿಕ್ಕೆ. ಹಾಗೆ ನಮಗೆ ಮಂತ್ಲಿ ಗ್ರೂಮಿಂಗ್ ಸೆಷನ್ ಇರ್ತಿತ್ತಲ್ವಾ, ಆವಾಗ ಅವ್ರು ಹೇಳ್ತಾರೆ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಂಡಿದ್ದೇವೆ ಮೊದಲಿದು ಹಿಂದಿನ ಸೆಷನ್ಗೆ ಅಂತ. ಅವರು ನಮಗೆ ಅದರಲ್ಲಿ ಈಗ ಬ್ಯೂಟಿ ಪೇಜೆಂಟ್ ಅಂದ್ರೆ ಏನು ಗೊತ್ತಾ, ಅವ್ರು ನಮ್ದು ಫಸ್ಟ್ ಡೇ ಇಂದಾನೆ ನೋಟಿಸ್ ಮಾಡ್ತಾರೆ ನಮ್ಮನ್ನ. ಬ್ಯೂಟಿ ಪೇಜೆಂಟ್ ಆಡಿಷನ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಡಿಷನ್ ಡೇ ಇಂದ ನೀವು ಹೆಂಗಿದ್ದೀರಾ, ಬೇರೆಯವ್ರ ಜೊತೆಗೆ ಫ್ರೆಂಡ್ಲಿ ಇದ್ದೀರಾ ಅಥವಾ ಡಾಮಿನೆಂಟ್ ಪರ್ಸನ್ನ, ಅಥವಾ ನೀವು ಯಾವತ್ತು ಜಗಳ ಮಾಡ್ಕೊಂಡಿರ್ತೀರಾ, ಅಥವಾ ನೀವು ಬೇರೆಯವ್ರ ಬಗ್ಗೆ ಕೆಲವ್ರು ಹೇಳ್ತಾರಲ್ಲ ಅವ್ರ ಬಗ್ಗೆನೇ ಅವ್ರು ಹೊಗಳ್ಕೊಳ್ತಾ ಇರ್ತಾರೆ. ಹಾಗಲ್ಲ ಮಾಡಬಾರ್ದು. ಆಕ್ಚುಲಿ ಫ್ರೆಂಡ್ಲಿ ಆಗಿರಬೇಕು. ಹಾಗೆ ಅವರಿಂದ ನಿಮ್ಗೆ ಏನಾದರೂ ಹೆಲ್ಪ್ ಆದ್ರೆ ಹೆಲ್ಪ್ ಮಾಡಬೇಕು. ಅವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರೆ ನೀವು ಫ್ರೆಂಡ್ಲಿ ಆಗಿ ಥ್ಯಾಂಕ್ಸ್ ಅಥವಾ ಏನೆಲ್ಲ ಹೇಳಿ ನೀವು ಅಲ್ಲೇ ಕಾಂಪ್ರಮೈಸ್ ಆಗಬೇಕು. ಕೆಲವರೆಲ್ಲ ಏನಂತ ಹೇಳಿದ್ರೆ ನಾನೇ ಒಬ್ಳೆ ಚಂದ, ತಿಲೋಕ ಸುಂದರಿ ಅಂದ್ರೆ ತುಂಬಾ ಜನ ಎಲ್ಲ ಬಂದಿದ್ರು. ಕೆಲವರು ನಮ್ಗಿಂತ ಟ್ರಿಪಲ್ ಅಂದ್ರೆ ಅಷ್ಟು ಚಂದ ಇದ್ರು. ಆಕ್ಚುಲಿ ಅವರೆಲ್ಲ ಹೇಗಂತ ಹೇಳಿದ್ರೆ ಮುಂಬೈಯಿಂದ ಕೋಲ್ಕತ್ತಾದಿಂದ ಕೆಲವರೆಲ್ಲ ಇದ್ರು. ಅವರು ಬಾರ್ನ್ ಬ್ಯೂಟಿ ಅಂತ ಹೇಳ್ಬೋದು. ಅವರ ತಂದೆ ತಾಯಿ ಎಲ್ಲ ಕೆಲವರು ಮಾಡೆಲೇ ಆಗಿದ್ರು. ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಅಂದ್ರೆ ಅವರು ಚಿಕ್ಕಂದಿಂದಲೇ ಅವರನ್ನ ಹೇಗೆ ತಿದ್ದಿ ಟ್ರೈನ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ನಾವು ಎಣಿಸ್ತಾ ಇದ್ವಿ ನಾವು ಒಂದು ಟಾಪ್ 10 ಅಲ್ಲಿ ಬಂದ್ರೆ ಸಾಕು ಅಂತ ಮಿಸ್ ದಿವ ಏಷ್ಯಾದಲ್ಲಿ. ಅದಾದ್ಮೇಲೆ ನಮ್ಗೆ ಮಂತ್ಲಿ ಗ್ರೂಮಿಂಗ್ ಸೆಷನ್ ಕೊಡ್ತಾ ಇದ್ರು. ಹೀಗೆ ನಮ್ಗೆ ಅದನ್ನ ಮತ್ತೆ ಅವ್ರು ನೋಡ್ತಾರೆ ಹಿಂದಿನ ಸೆಷನ್ಗೆ ಈಗಿನ ಸೆಷನ್ಗೆ ಏನು ಡಿಫರೆನ್ಸ್ ಇದೆ ಅಂತ. ಮತ್ತೆ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ ನಮ್ಗೆ. ಮತ್ತೆ ಗ್ರೂಮಿಂಗ್ ಸೆಷನ್ ಅಲ್ಲೂ ಈ ರೀತಿಯದೇ ನಿಮ್ಗೆ ಹೀಲ್ಸ್ ಹಾಕ್ಬೇಕು, ಈ ರೀತಿಯದೇ ಡ್ರೆಸ್ ಹಾಕ್ಬೇಕು ಅಂತೆಲ್ಲ ನಮ್ಗೆ ಇದು ಮಾಡ್ತಾರೆ. ಆವಾಗ ಅದನ್ನೆಲ್ಲ ಫಾಲೋ ಮಾಡಿದ್ರೆ ಮತ್ತೆ ನಮ್ಗೆ ತುಂಬಾ ಟಾಸ್ಕ್ ಕೊಡ್ತಾರೆ. ನೀವೀಗ ಜಸ್ಟ್ ಒಂದು ಇಂಟ್ರೊಡಕ್ಟರಿ ವಿಡಿಯೋ ಕಳಿಸ್ಬೇಕು, ಅದು ಆನ್ ಟೈಮಲ್ಲಿ ಕಳಿಸ್ಬೇಕು, ಅದೇ ಡೇಟಲ್ಲೇ ಅದೇ ಟೈಮಲ್ಲೇ ಕಳಿಸ್ಬೇಕು. ಅದಾದ್ಮೇಲೆ ತುಂಬಾ ಎಲ್ಲ ನಮಗೆ ಟಾಸ್ಕ್ ಕೊಡ್ತಾ ಇದ್ರು, ಅದನ್ನೆಲ್ಲ ಫುಲ್ ಮಾಡಬೇಕು. ಹಾಗೆ ಫೋಟೋಸ್ ಡಿಫ್ರೆಂಟ್ ಪೋಸಲ್ಲೆಲ್ಲ ಕಳಿಸ್ಲಿಕ್ಕೆ ಹೇಳ್ತಾರೆ. ನಮ್ಗೆ ಒಳ್ಳೆ ಫೋಟೋಸ್ ಇದ್ರೆ ಅವರದ್ದು ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ಹಾಕ್ತಿದ್ರು ಅವರು. ನಮಗೆ ತುಂಬ ಖುಷಿ ಆಗೋದು. ಅಂದರೆ ಅದು ನಮಗೂ ಒಂದಿನ ಒಳ್ಳೆ ಫೋಟೋಸ್ ಹಾಕಬೇಕು ಹಾಗೆ ಹೀಗೆಲ್ಲ ಅಂತ ನಮಗೆ ಇನ್ಸ್ಪೈರ್ ಆಗ್ತಿತ್ತು. ಅದಾದ್ಮೇಲೆ ನಾವು ಅವರು ಹೇಳಿದ ಟಾಸ್ಕನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಹಾಗೆ ನಮಗೆ ಅಪ್ ಟು ಜುಲೈ ತನಕ ಅವರು ಗ್ರೂಮಿಂಗ್ ಸೆಷನ್ ಕೊಟ್ಟಿದ್ರು. ಅದಾದಮೇಲೆ 2 months ನಮಗೆ ಏನಿರಲಿಲ್ಲ. ಅದಾದ್ಮೇಲೆ ನಾವೇ ಸೆಲ್ಫ್ ಪ್ರಿಪೇರ್ ಆಗಬೇಕು. ಅವ್ರು ಹೇಳಿದ್ದನ್ನೆಲ್ಲ ನಾವು ಫಾಲೋ ಮಾಡಬೇಕು. ಹಾಗೆ ನಾವು ಎಲ್ಲದಕ್ಕೂ ಪ್ರಿಪೇರ್ ಮಾಡಿಕೊಂಡು ನಮಗೆ ಸೆಪ್ಟೆಂಬರಲ್ಲಿ ಅಕ್ಟೋಬರಲ್ಲಿ ನಮಗೆ ಸೆಮಿಫೈನಲ್ ಇತ್ತು, ಹಾಗೆ ಫೈನಲ್ ಇತ್ತು. ಅದಕ್ಕೋಸ್ಕರ ಎಲ್ಲ ಹೆಲ್ಪ್ ಆಯ್ತದು. ಅವ್ರು ಹೇಳಿಕೊಟ್ಟಂತಹ ಒಂದೊಂದು ಇದು ಟಿಪ್ಸು ಕೂಡ ನಮಗೆ ಫೈನಲ್ಗೆ ಸೆಮಿಫೈನಲ್ಗೆ ಹೆಲ್ಪ್ ಆಯಿತು. ನೀವೀಗ ಬ್ಯೂಟಿ ಪೇಜೆಂಟ್ಸ್ ವಿನ್ ಆಗಿದ್ದೀರಿ. ಅಲ್ಲಿ ಫೈನಲಲ್ಲಿ ಒಂದು ಕ್ವಶನ್ಸ್ ಕೇಳ್ತಾರಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಅದಕ್ಕೆ ಯಾವ ರೀತಿಯಲ್ಲಿ ನಾವು ಆನ್ಸರ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಯಾವ ಕ್ವಶನ್ ಕೇಳಿದ್ರು ನೆನಪಿದೆಯಾ? ಆ್ಯಕ್ಚುಲಿ ನನಗೆ ಆಡಿಷನಿಂದ ನಾನು ಹೇಳ್ತಾ ಹೋಗ್ತೇನೆ. ಆಡಿಷನಲ್ಲಿ ನನಗೆ ಏನು ಕೇಳಿದ್ರು ಅಂತ ಹೇಳಿದ್ರೆ, ಜ್ಯೂರಿ ಮೆಂಬರ್ ಜಡ್ಜಸ್ಸು ನಿಮಗೆ ಫಸ್ಟು ತುಂಬ ಕ್ವಶನ್ಸ್ ಕೇಳ್ತಾರೆ, ಡಿಪೆಂಡಿಂಗ್ ಆನ್ ಜಡ್ಜಸ್ ಆಯಿತಾ. ಈಗ ಅವ್ರು ಖುಷಿಯಲ್ಲಿದ್ದರೆ 1-2 ಕ್ವಶನ್ಸ್ ಕೇಳ್ತಾರೆ. ಅವ್ರೀಗ ಒಂದು ನಿಮ್ಮನ್ನು ಟೆಸ್ಟ್ ಮಾಡ್ಬೇಕಂತಾನೆ ಇದ್ರೆ ನಿಮ್ಗೆ 4-5 ಕ್ವಶನ್ಸ್ ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ ಅಲ್ಲಿ. ಅದಾದ್ಮೇಲೆ ನನಗೆ ಕೇಳಿದ್ರು ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಅದಾದ್ಮೇಲೆ ವಾಟ್ ಡು ಯು ಮೀನ್ ಬೈ ಬ್ಯೂಟಿ ಅಂತ ಕೇಳಿದ್ರು. ಅದಾದ್ಮೇಲೆ ಹೌ ಚಾಲೆಂಜಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಕೇಳಿದ್ರು. ಅದಾದ್ಮೇಲೆ ಇಫ್ ಯು ವಾಂಟ್ ಟು ಬಿಕಮ್ ಮಾಡೆಲ್ ಆರ್ ಆ್ಯಕ್ಟರ್ ಇನ್ ಫ್ಯೂಚರ್ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ಆನ್ಸರ್ ಕರೆಕ್ಟ್ ಅದೇನು ಗೊತ್ತಾ, ಆ ಆನ್ಸರ್ ನೀವು ಹೇಗೆ ಹೇಳ್ಬೇಕಂತ ಹೇಳಿದ್ರೆ, ನೀವು ಕಾನ್ಫಿಡೆಂಟಲ್ಲಿ ಇರಬೇಕು. ಯಾವುದೇ ಇರಲಿ, ಅವರು ನಾವೀಗ ಒಂದು ಫಿಸಿಕ್ಸ್ ಇದು ಯಾವುದು ಕ್ವಶನ್ ಪೇಪರ್ ಕೊಟ್ಟು ನಾವು ಆ ಆನ್ಸರ್ ಬರೆಯೋದಲ್ಲ, ಅವರನ್ನ ಕನ್ವೀನಿಯನ್ಸ್ ಮಾಡ್ಬೇಕು. ನಾವು ಈ ರೀತಿಯಾಗಿ ನಾವು ಇದು ಮಾಡ್ಬೇಕು. ಈಗ ಪರ್ಫೆಕ್ಟ್ ಆನ್ಸರ್ ಯಾರು ಇರಲ್ಲ, ಅವ್ರವ್ರದ್ದು ನಾಲೆಜ್ ಮೇಲೆ ಡಿಪೆಂಡ್. ಅದು ಅವರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಆ್ಯಕ್ಚುಲಿ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳಿದಾಗ ನಾನು ಹೇಳಿದ್ದೇನೆ, ನಿಮ್ಮದು ಎಜುಕೇಷನ್ ಇರಲಿ, ನೀವು ಎಲ್ಲಿನವರು, ನೀವು ಯಾವ
ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ಅದನ್ನೆಲ್ಲ ಕವರ್ ಮಾಡಬೇಕು. ನಿಮ್ಮ ಇಂಟ್ರೆಸ್ಟ್ ಆಗಲಿ, ನಿಮ್ಮದು ಸ್ಟ್ರೆಂತ್ಸ್ ಆಗಲಿ, ನಿಮ್ಮದು ವೀಕ್ನೆಸ್ ಅದನ್ನೆಲ್ಲ ಕವರ್ ಮಾಡಬೇಕು. ಅದಾದಮೇಲೆ ಟೆಲ್ ಮಿ ಅಬೌಟ್ ಯುವರ್ ರೋಲ್ ಮಾಡೆಲ್ ಅಂತ ಹೇಳ್ತಾರೆ. ರೋಲ್ ಮಾಡೆಲ್ ಅಂತ ಹೇಳಿದಾಗ ನನಗೆ ಪ್ರಿಯಾಂಕಾ ಚೋಪ್ರಾ ಅಂದರೆ ನನಗೆ ಮೊದಲಿಂದ ತುಂಬ ಇಷ್ಟ. ಯಾಕಂತ ಹೇಳಿದರೆ ಅವರು ಒಂದು ಗ್ಲೋಬಲ್ ಐಕನ್. ಅವರಿಗಿದ್ದಷ್ಟು ಒಂದು ಬ್ರೇವ್ನೆಸ್ ಇದೆಯಲ್ಲ ಅವರಿಗೆ ಬೇರೆ ಯಾರಿಗೂ ಇಲ್ಲ ಇರಬೇಕು. ಮತ್ತು ಅವರು ಯಾವುದೇ ಒಂದು ಇಂಟರ್ವ್ಯೂ ಅಲ್ಲಿ ಅವರು ಹೇಗೆ ಮಾತಾಡ್ತಾರೆ, ಎಷ್ಟು ಕಾನ್ಫಿಡೆಂಟಲ್ಲಿ ಇರ್ತಾರೆ, ಅದೆಲ್ಲ ನನಗೆ ತುಂಬ ಇಷ್ಟ ಆಗಿದ್ದು. ಅದಾದಮೇಲೆ ನಾನು ಹೇಳಿದೆ ಪ್ರಿಯಾಂಕಾ ಚೋಪ್ರಾ ಇಸ್ ಮೈ ರೋಲ್ ಮಾಡೆಲ್ ಅಂತ ಹೇಳಿದೆ. ಯಾಕೆ ಕೇಳಿದರು. ಅದಾದಮೇಲೆ ನಾವು ಹೀಗೆ ಆನ್ಸರ್ ಮಾಡ್ತಾ ಹೋಗಬೇಕು, ಅವ್ರನ್ನ ಕನ್ವೀನಿಯೆಂಟ್ ಮಾಡಬೇಕು ಅವ್ರದ್ದು. ಅದಾದಮೇಲೆ ಹೀಗೆ ಇದನ್ನು ಆಡಿಷನಲ್ಲಿ ಕೇಳಿದರು. ಹಾಗೆ ನಮಗೆ ಪ್ರತಿ ಲಾಸ್ಟ್ ಕ್ವಶನ್ಸ್ ಏನು ಕೇಳಿದ್ರು ಅಂತ ಹೇಳಿದರೆ ವಾಟ್ ಈಸ್ ದ ಒನ್ ಥಿಂಗ್ ದ್ಯಾಟ್ ಯುವರ್ ಮದರ್ ಟಾಟ್ ಯು ಅಂತ ಕೇಳಿದರು. ಅದಾದಮೇಲೆ ನಾನು ಹೇಳಿದೆ, ತುಂಬ ಕ್ವಶನ್ಸ್ ಕೇಳ್ತಾರೆ, ಅದರಲ್ಲಿ ನಾನು ಹೇಳಿದೆ you should be every time you should be independent and confident. If you are depending on someone, then you are always depending on that person only. In your life you should be independent in every aspect of life ಅಂತೆಲ್ಲ ಹೇಳಿ ಅದನ್ನೆಲ್ಲ ಇದು ಮಾಡಬೇಕು. ನನಗೆ ತುಂಬ ಬ್ಯೂಟಿ ಪೇಜೆಂಟ್ಗೆ ಹೋದಾಗ ನನಗೆ ಕ್ವಶನ್ಸ್ ಸರಿ ನೆನಪಿಲ್ಲ. ಅದಾದಮೇಲೆ ನನಗೆ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲಲ್ಲಿ ಕೇಳಿದರು ಇವರು ಆಂಡ್ರಿಯಾ ಮ್ಯಾಮ್, ಅರ್ಬಾಜ್ ಖಾನ್ ಇದು ಗರ್ಲ್ ಫ್ರೆಂಡ್, ಅವ್ರು ಕೇಳಿದರು ಹೌ ಚಾಲೆಂಜಸ್ ಮೇಕ್ಸ್ ಯು ಪರ್ಫೆಕ್ಟ್ ಅಂತ ಕೇಳಿದರು. ಅದಕ್ಕೆ ನಾವು ಸ್ಟಾರ್ಟ್ ಹೇಗೆ ಮಾಡೋದು ಅಂತ ಹೇಳಿದರೆ ಥ್ಯಾಂಕ್ಸ್ ಫಾರ್ ಯುವರ್ ಕ್ವೆಶನ್. ನಮಗೆ ಅದು ಗ್ರೂಮಿಂಗ್ ಸೆಷನಲ್ಲಿ ಎಲ್ಲ ಹೇಳಿರ್ತಾರೆ, ಮೆಂಟರ್ಸ್ ಎಲ್ಲ ಹೇಳಿರ್ತಾರೆ. ಥ್ಯಾಂಕ್ಸ್ ಫಾರ್ ಯುವರ್ ಕ್ವೆಶನ್, ಇಟ್ ಇಸ್ ಅ ವೆರಿ ಗುಡ್ ಕ್ವೆಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿ ನೀವು ಅದನ್ನು ಒಂದು 3 to 4 ಲೈನ್ಸಲ್ಲಿ ನಿಮ್ಮದು ಹೇಳಿ ಅದನ್ನು ಕರೆಕ್ಟಾಗಿ ಆನ್ಸರ್ ಮಾಡಿ ಅದನ್ನು ಎಂಡ್ ಮಾಡಬೇಕು. ನಾನು ಹೇಳಿದೆ ಚಾಲೆಂಜಸ್ ಮೇಕ್ಸ್ ಯು ಅ ಮೋರ್ ಪರ್ಫೆಕ್ಟ್. ಇಫ್ ಯು ಟೇಕ್ ಅ ಚಾಲೆಂಜಸ್ ಇನ್ ಅ ರೈಟ್ ವೇ ಯು ವಿಲ್ ರೀಚ್ ಅ ಹೈಯೆಸ್ಟ್ ಪೀಕ್ ಇನ್ ಯುವರ್ ಲೈಫ್. ವಿದೌಟ್ ಚಾಲೆಂಜ್ ನೋ ಒನ್ ವಿಲ್ ಬಿಕಮ್ ಅ ಆ್ಯಕ್ಟಿವ್ ಪರ್ಸನ್. ಮತ್ತು ಹೀಗೆ ಒಂದು 2-3 ಲೈನ್ಸ್ ಹೇಳಿ ಅದಾದಮೇಲೆ ಅದನ್ನು ಇದು ಮಾಡಿದೆ, ಎಲ್ಲರೂ ಕ್ಲಾಪ್ಸ್ ಹಾಕಿದ್ರು. ಮತ್ತು ಅದು ಆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಅದು ನೀವು ಪ್ರಿಪೇರ್ ಮಾಡ್ಕೊಳ್ಳೋವಂಥ ಕ್ವಶನ್ಸ್ ಅಲ್ಲ, ಅವರಿಗೆ ಯಾವ ಆ ಟೈಮಲ್ಲಿ ಅವರ ಮೈಂಡಲ್ಲಿ ಯಾವುದು ಕ್ವಶನ್ಸ್ ಬರುತ್ತೆ ಅವ್ರು ಪಟ್ಟ ಕೇಳ್ತಾರೆ. ಈಗ ನಮಗೆ ಅವ್ರು ಹೇಳ್ತಾ ಇದ್ರು ಯಾವುದರಲ್ಲಿ ಮೆಂಟರ್ಸ್ ಎಲ್ಲ ಕೆಲವೊಂದು ಕ್ವಶನ್ಸ್ ಎಲ್ಲ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ನಾವು ಅವ್ರು ಹೇಳ್ದಾಗೆ ಮಾಡಿದ್ವಿ, ಆನ್ಸರ್ಸ ನಮ್ಮದು ಓನ್ ಬರ್ಕೊಂಡಿದ್ವಿ. ಬಟ್ ನನಗೆ ಇವತ್ತಿನ ತನಕ ಫೈನಲ್ ಯಾವುದು ಕೇಳಲಿಲ್ಲ. ಆಕ್ಚುಲಿ ನಮಗೆ ಅದು ಪ್ರಿಪರೇಷನ್ ಇಂದ ನಮಗೆ ಒಂದು ಐಡಿಯಾ ಬರುತ್ತೆ. ಡಿಫ್ರೆಂಟ್ ಕ್ವಶನ್ಗೆ ನಾವು ಪ್ರಿಪೇರ್ ಆದ್ವಲ್ಲ, ಅದರಿಂದ ನಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಆನ್ಸರ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಅದಾದಮೇಲೆ ಹೀಗೆ ಹೇಳಿದ್ಮೇಲೆ ಅವರಿಗೆ ಖುಷಿ ಆಯಿತು, ಎಲ್ಲ ಕ್ಲಾಪ್ಸ್ ಹಾಕಿದ್ರು. ಅದಾದಮೇಲೆ ಅದರಿಂದ ನಮಗೆ ವೇಟೇಜ್ ಅಂದರೆ ಫೈನಲ್ ರೌಂಡಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇಸ್ ವೆರಿ ಇಂಪಾರ್ಟೆಂಟ್, ಅದರಲ್ಲಿ ವೇಟೇಜ್ ಇರೋದು. ಸೊ ನಿಮಗೆ ಈಗ ಕ್ರೌನ್ ಹಾಕಿದಾಗ ಹೇಗೆ ಫೀಲ್ ಆಯಿತು? ಈಗ ನಿಮ್ಮದು ಹೆಸರು ಅನೌನ್ಸ್ ಮಾಡಿದ್ರು ವಿನ್ನರ್ ಹೇಳಿ, ಆಗ ನಿಮಗೆ ಹೇಗೆ ಅನ್ನಿಸ್ತು ಮನಸ್ಸಲ್ಲಿ? ತುಂಬ ಖುಷಿ ಆಯಿತು. ನಾನು ವಿನ್ನರ್ ಅಂತ ಹೇಳಿದ್ರೆ ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೆ. ಹಾಗೆ ನನಗೆ 2 ಅವಾರ್ಡ್ ಬಂದಿತ್ತು, ಮಿಸ್ ಇಂಡಿಯಾ ಬ್ಯೂಟಿ ವಿತ್ ಬ್ರೈನ್ ಹಾಗೆ ಮಿಸ್ ಇಂಡಿಯಾ ಮೋಸ್ಟ್ ಪಾಪ್ಯುಲರ್ ಕಂಟೆಸ್ಟೆಂಟ್ ಅಂತ. ಆವಾಗ ಖುಷಿ ಆಯಿತು. ಬಟ್ ನಾನು ವಿನ್ನರ್ ಆಗಿರಲಿಲ್ಲ, ನಾನು ಫಸ್ಟ್ ರನ್ನರ್ ಅಪ್ ಆಗಿದ್ದೆ. ಬಟ್ ನನಗೆ ಹೇಗೆ ಆಯ್ತು ಅಂತ ಹೇಳಿದರೆ ನನಗೆ ಎಲ್ಲೋ ಒಂದು ಮಿಸ್ ಆಗಿದೆ, ನಾನು ಏನೋ ಒಂದು ಮಾಡಿದ್ದು ತಪ್ಪಲ್ಲಿದೆ, ಇಲ್ದಿದ್ರೆ ನನಗೆ ಅದು ಸಿಕ್ತಿತ್ತಲ್ವಾ ಅಂತ. ಬಟ್ ನಾನು ಇಲ್ಲಿ ತನಕ ಬಂದನಲ್ಲ, ಎಲ್ಲಿಂದೋ ಹುಡುಗಿ ಹೋಗಿ ಉಡುಪಿಯಿಂದ ಹೋದಂಥ ಜರ್ನಿ ಸ್ಟಾರ್ಟ್ ಆಗಿದ್ದು ಅದು ದುಬೈಯಲ್ಲಿ ಸೆಮಿಫೈನಲ್ ಇತ್ತು. ಅದು ಅರ್ಬಾಜ್ ಖಾನ್ ಸರ್ ಇದ್ರು, ಅದು ಬಾಲಿವುಡಲ್ಲಿ ಎಂಥ ಟಾಪ್ ಎಲ್ಲ ಇರ್ತಾರೆ, ಅದು ಪ್ರೊಫೆಷ್ನಲ್ ಮಾಡೆಲ್ ಇರ್ತಾರೆ. ಮತ್ತು ಕೆಲವರೆಲ್ಲ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಎಲ್ಲ ಮಾಡಿ ಅದೇ ಫೀಲ್ಡಲ್ಲೇ ಇರುವವರು. ಅದ್ರ ಮುಂದೆ ನಾನು ಇಲ್ಲಿ ತನಕ ಬಂದನಲ್ಲ, ಟಾಪ್ 3ಗೆ ಹೋದೆ, ಅದಾದಮೇಲೆ ರನ್ನರ್ ಅಪ್ ಆದೆ. ಅದೇ ನನಗೆ ತುಂಬ ಖುಷಿ ಆಯಿತು. ಅದೊಂದು ನಂದು ಜೀವನದಲ್ಲಿ ಅವಿಸ್ಮರಣೀಯ ಒಂದು ಘಟನೆ ಅಂತ ಹೇಳ್ಬೋದು. ಓಕೆ, ನೀವು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಪೇರೆಂಟ್ಸ್ ತುಂಬ ಮುಖ್ಯ ಆಗ್ತಾರೆ. ಅವರು ನಮಗೆ ಇನ್ಸ್ಪೈರ್ ಮಾಡೋದಕ್ಕೆ ನಾವು ಅಲ್ಲಿ ತನಕ ಹೋಗ್ಲಿಕ್ಕೆ ಆಗ್ತದೆ. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ. ಆ್ಯಕ್ಚುಲಿ ನನ್ನ ಡ್ಯಾಡಿ ಹೆಸರು ಮಿಸ್ಟರ್ ಲಕ್ಷ್ಮೀನಾರಾಯಣ ಹೊಳ್ಳ ಅಂತ, ಅವರು ಕರ್ನಾಟಕ ಬ್ಯಾಂಕ್ ಎಂಪ್ಲಾಯಿ. ನನ್ನ ಅಮ್ಮ ನಿರ್ಮಲಾ ಹೊಳ್ಳ ಅಂತ, ಅವರು 2 years ಬ್ಯಾಕೆ ಅವರು ಎಕ್ಸ್ಪೈರ್ಡ್ ಆದರು. ಶಿ ಪಾಸ್ಟ್ ಅವೇ 2 years ಬ್ಯಾಕ್. ಯಾಕಂತ ಹೇಳಿದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಾಗೆ ನಂದು ಒಬ್ಬರು ಸಿಬ್ಲಿಂಗ್ ಇದ್ದಾನೆ, ನನ್ನ ಅಣ್ಣ. ಅವನು ಸಾಕು HP ಕಂಪನಿಯಲ್ಲಿ, ನಾವಿಬ್ಬರು ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡೋದು. ಅವನು ಸೀನಿಯರ್ ಡೇಟಾ ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವರು ನನಗೆ ಹೇಗೆ ಸಪೋರ್ಟ್ ಮಾಡಿದ್ರು? ಡ್ಯಾಡಿ ಮತ್ತು ನನ್ನ ಅಮ್ಮ ಇರುವಾಗ ತುಂಬ ಸಪೋರ್ಟಿವ್ ನನಗೆ. ಅವಳಿಗೆ
ಅವರಿಗೆ ಏನೇ ಆಸೆ ಇರಲಿ ಅದನ್ನೆಲ್ಲ ಅವ್ರು ಫುಲ್ಫಿಲ್ ಮಾಡಬೇಕು ಅಂತ ನನಗೆ ತುಂಬ ಇದು ಮಾಡ್ತಾಯಿದ್ರು. ಅದು ಅಲ್ಲದೆ ನನಗೆ ಮನೆಯಲ್ಲಿ ಏನಂತ ಹೇಳಿದರೆ, ನಿನಗೆ ಅದು ಮಾಡು ಇದು ಮಾಡು ಅಂತ ನಂಗೆ ಹೇಳೋದೇ ಬೇಡ, ನಾನೇ ಎಲ್ಲದಕ್ಕೂ ರೆಡಿಯಾಗಿ ಹೋಗ್ತಿದ್ದೆ. ಅದಕ್ಕೋಸ್ಕರ ಅವರಿಗೆ ನೀನು ಅದನ್ನೇ ಮಾಡಬೇಕು, ನನಗೆ ಈಗ ಸ್ಕೂಲಲ್ಲಿ ನಾನು ಇರುವಾಗ ಹೇಳಿದ್ನಲ್ವ, ನಾನೇ ಹೋಗಿ ಎಲ್ಲ ಹೆಸರನ್ನು ಕೊಟ್ಟು ಬರ್ತಿದ್ದೆ. ಇದನ್ನು ಹಾಗೆ ನಾನು ಈಗ ಮಿಸ್ ದಿವಾ ಏಷ್ಯಾಗೆ ನಾನು ಬ್ಯೂಟಿ ಪೇಜೆಂಟ್ಗೆ ಸೆಲೆಕ್ಟ್ ಆದಾಗ ಇಸ್ ಇಟ್ ಅವರಿಗೆ ತುಂಬ ಖುಷಿ ಆಯಿತು. ನಾನು ಆವಾಗ ಬ್ಯಾಂಗ್ಳೂರಲ್ಲಿದ್ದೆ, ಇಲ್ಲಿ ಇರಲಿಲ್ಲ, ಊರಲ್ಲಿ ಇರಲಿಲ್ಲ. ನಾನು ಸೆಲೆಕ್ಟ್ ಆದಮೇಲೆ ಪ್ರಿಲಿಮ್ಸ್ ಎಲ್ಲ ಕ್ಲಿಯರ್ ಮಾಡಿದ್ಮೇಲೆ ಅಪ್ಪನಿಗೆ ಕಾಲ್ ಮಾಡಿದೆ, ಅಪ್ಪ ನಾನು ಇದು ಕ್ಲಿಯರ್ ಆದೆ ಅಂತ. ಅವರಿಗೆ ತುಂಬ ಖುಷಿ ಆಯಿತು. ಅವ್ರು ಹೇಳಿದರು ಕರೆಕ್ಟಾಗಿ ಪ್ರಿಪೇರ್ ಆಗು, ಯಾಕಂತ ಹೇಳಿದರೆ ಅಲ್ಲಿ ತುಂಬ ಜನ ಬಂದಿರ್ತಾರೆ, ಕಾಂಪಿಟೇಷನ್ ತುಂಬ ಇರುತ್ತಲ್ವ. ಅದಕ್ಕೋಸ್ಕರ ಅವ್ರು ಹೇಳಿದರು ಪ್ರಿಪೇರ್ ಆಗು. ನಾನು 1 year ಅಂದರೆ 9 months ಮನೆಗೆ ಬರಲಿಲ್ಲ, ನಾನು ಊರಿಗೆ ಬರಲಿಲ್ಲ. ಆ್ಯಕ್ಚುಲಿ ಏನಂತ ಹೇಳಿದರೆ ನನಗೆ ಅಲ್ಲಿ ವಾಕಿಂಗ್ ಮಾಡಬೇಕಿತ್ತು, ಅದು ಮಾಡಬೇಕಿತ್ತು, ಬೇರೆ ಬೇರೆ ಇದನ್ನು ನಾನು ತೊಡಗಿಸ್ಕೊಂಡಿದ್ನಲ್ವ. ಅದಕ್ಕೋಸ್ಕರ ನನಗೆ ಟೈಮೇ ಇರಲಿಲ್ಲ ಮನೆಗೆ ಬರಲಿಕ್ಕೆ. ಅವ್ರು ಹೇಳ್ತಾ ಇದ್ರು, ನೀನು ನಿನ್ನ ಇದರಲ್ಲಿ ನಾನು HP ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅದರಲ್ಲೂ ಮಾಡಬೇಕು, ಹಾಗೆ ನಂದು ಮಾಡಲಿಂಗಲ್ಲಿ ಸಹ ಕಾನ್ಸಂಟ್ರೇಟ್ ಮಾಡಬೇಕು. ನನಗೆ ಇಲ್ಲಿ 2-3 ಬ್ಯೂಟಿ ಪೇಜೆಂಟು ಇತ್ತು, ಅದನ್ನೆಲ್ಲ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಈಗ ನಂದು ಕಂಪನಿಯಲ್ಲಿ ನನ್ನ ವರ್ಕಿಗೆ ನಾನು ಎಲ್ಲಾದರೂ ನೆಗ್ಲಿಜೆನ್ಸ್ ಮಾಡಿದರೆ ಅಲ್ಲಿ ನಂದು ಪ್ರಾಬ್ಲಮ್ ಆಗುತ್ತಲ್ವ. ಅದಕ್ಕೋಸ್ಕರ ನಾನು ಅದಕ್ಕೂ ಪ್ರಾಬ್ಲಮ್ ಆಗಬಾರ್ದು, ಇದಕ್ಕೂ ಪ್ರಾಬ್ಲಮ್ ಆಗಬಾರ್ದು ಅಂತ 9 months ನಾನು ಅದಕ್ಕೋಸ್ಕರ ನನ್ನನ್ನು ವೀಕೆಂಡ್ ನಮಗೆ 5 days ಮಾತ್ರ ಇರೋದು ವರ್ಕ್ ಆಫೀಸಲ್ಲಿ. ಸೊ ಸ್ಯಾಟರ್ಡೆ ಸಂಡೇ ನಮಗೆ ವೀಕ್ ಆಫ್. ಅದಕ್ಕೋಸ್ಕರ ನಾನು ಎಂತ ಮಾಡ್ತಿದ್ದೆ ಅಂತ ಹೇಳಿದರೆ, ಅದರಲ್ಲಿ ಪ್ರಿಪೇರ್ ಆಗಬೇಕಲ್ವಾ. ಈಗ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಇದಕ್ಕೆ ಫೋಟೋಶೂಟ್ ಇದು ಪೋಸ್ಟ್ ಮಾಡೋದು ಹೇಗೆ ಡೈಲಿ ಕಲಿಬೇಕಲ್ವಾ. ಈಗ ಆಫೀಸ್ ಇದ್ದಾಗ ನಾನು ಅದೆಲ್ಲ ಮಾಡಿದರೆ ಅದು ತಪ್ಪಾಗುತ್ತೆ. ಅದು ನಮಗೆ ಅವರಿಷ್ಟು ಪೇ ಮಾಡಿ ನಾವು ವೀಕ್ ಡೇಯಲ್ಲಿ ಅದನ್ನೆಲ್ಲ ಮಾಡಿದರೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ವೀಕೆಂಡಲ್ಲಿ ಮಾಡ್ತಾಯಿದ್ದೆ. ಹಾಗೆ ಜಿಮ್, ವಾಕಿಂಗ್ ಅದನ್ನೆಲ್ಲ ಡೈಲಿ ರುಟೀನ್ ಅದು ನಮ್ಮದು. ಓಕೆ, ಈಗ ಹೇಳಬೇಕಂದ್ರೆ ಕುಂದಾಪುರ ಒಂದು ಚಿಕ್ಕ ಹಳ್ಳಿಯಲ್ಲಿ ಸ್ಟಾರ್ಟ್ ಆದ ನಿಮ್ಮ ಲೈಫ್ ಜರ್ನಿ ದುಬೈ ತನಕ ಹೋಯಿತು. ಕುಂದಾಪುರ ಟು ದುಬೈ ಹೇಗಿತ್ತು? ಕುಂದಾಪುರ ಟು ದುಬೈ ಹೇಗಿತ್ತು ಅಂತ ಹೇಳಿದರೆ ಅದರಲ್ಲಿ ತುಂಬ ವಿಷಯ ಹೇಳ್ಬೋದು. ಅದು ನನ್ನ ದುಬೈಯಲ್ಲಿ ಆದಂತಹ ಸೆಮಿಫೈನಲ್, ಅದು ನನ್ನ ಜೀವನದಲ್ಲಿ ಅವಿಸ್ಮರಣೀಯ ಘಟನೆ ಅಂತಲೇ ಹೇಳ್ಬೋದು. ಅಲ್ಲಿ ಬಂದಂತಹ ಎಲ್ಲೆಲ್ಲ ಜಡ್ಜಸ್ ಇರ್ಬೋದು ಅಥವಾ ಗೆಸ್ಟ್, ಅವರೆಲ್ಲ ಬಾಲಿವುಡ್ ಸೆಲೆಬ್ರಿಟೀಸ್ ಆಗಿದ್ದರು. ಹಾಗೆ ಅರ್ಬಾಜ್ ಖಾನ್ ಸರ್ ಅವ್ರ ಮುಂದೆ ಒಂದು ಪರ್ಫಾರ್ಮ್ ಮಾಡೋದು, ಅಲ್ಲಿ ನಮ್ಮದು ಟ್ಯಾಲೆಂಟ್ಸ್ ರೌಂಡ್ ಎಲ್ಲ ಇತ್ತು. ಹಾಗೆ ಅವ್ರ ಮುಂದೆ ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ಗೆ ಆನ್ಸರ್ ಮಾಡೋದು, ಅದು ನಮಗೆ ಎಲ್ಲ ಒಂದು ಜೀವನದಲ್ಲಿ ಒಂದೇ ಸಲ ಎಲ್ಲರಿಗೂ ಸಿಗುವಂಥ ಒಂದು ಅಪರ್ಚುನಿಟಿ ಅಂತ ಹೇಳ್ಬೋದು. ಅದು ತುಂಬ ಒಂದು ಅವಿಸ್ಮರಣೀಯ ಘಟನೆ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದರೆ, ನಾವು ಎಲ್ಲೋ ಇದ್ದವರು ನಾವು ಆ್ಯಕ್ಚುಲಿ ಬೇರೆ ಬ್ಯೂಟಿ ಪೇಜೆಂಟಲ್ಲೆಲ್ಲ ಹೇಗೆ ಅಂತ ಹೇಳಿದರೆ, ನಮಗೆ ಇಷ್ಟು ದೊಡ್ಡ ಬಾಲಿವುಡ್ ಸೆಲೆಬ್ರಿಟಿನ ಮೀಟ್ ಆಗಲಿಕ್ಕಿಲ್ಲ. ಇದು ಮಿಸ್ ಇಂಡಿಯಾ ಇಂಟರ್ನ್ಯಾಷನಲಲ್ಲಿ ನಮಗೆ ಹೇಗೆ ಕಂಟೆಸ್ಟೆಂಟ್ಸ್ ಎಲ್ಲ ಬೇರೆ ಬೇರೆ ದೇಶದಿಂದೆಲ್ಲ ಬಂದಿದ್ರು. ದುಬೈಯಿಂದ ಇದ್ದರು, ಕುವೈತಿಂದ ಇದ್ದರು, ಶ್ರೀಲಂಕಾದಿಂದ ಇದ್ದರು, ತುಂಬ ದೇಶದಿಂದ ಬಂದಿದ್ರು. ಈ ಇಂಟರ್ನ್ಯಾಷನಲ್ ಇವೆಂಟ್ ಇದು. ಅಂದರೆ ದುಬೈಯಲ್ಲಿ ನಮಗೆ ಅಲ್ಲಿ ಇದು ಮಾಡುವಾಗ, ಫೋಟೋಶೂಟ್ ಮಾಡುವಾಗ ನಮಗೆ ಕೆಲವು ಸಲ ಎಣಿಸಿದ್ವಿ, ನಾವು ನಮಗೆ ಅವ್ರ ಮುಂದೆ ಏನೂ ಇದಿಲ್ವಾ ಅಂತ. ಯಾಕಂತ ಹೇಳಿದ್ರೆ ನಮಗೆ ಅವರು ಅಷ್ಟು ಪ್ರೊಫೆಷ್ನಲ್ ಆಗಿ ಮುಂದೆ ಇದ್ದರು, ಅಂದರೆ ಪ್ರೊಫೆಷ್ನಲ್ ಮಾಡೆಲ್ ಆಗಿದ್ರು ಅವರು. ಆದರೆ ನಾವು ನಮ್ಮದು ಪ್ರಯತ್ನ ಬಿಡ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾವು ಅವ್ರು ಏನು ಹೇಳ್ತಾ ಇದ್ರು, ಅದು ನಮ್ಮದು ಫೋಟೋಗ್ರಾಫರ್ಸ್, ಇಂಟರ್ನ್ಯಾಷನಲ್ ಮಾಡೆಲ್ ಫೋಟೋಗ್ರಾಫರ್ಸ್, ಹಾಗೆ ಬಾಲಿವುಡ್ ಸೆಲೆಬ್ರಿಟಿ ಫೋಟೋಗ್ರಾಫರ್ ಅವರು ರೋನಿ ಕವ್ಲಾ ಸರ್ ಅಂತ. ಅವರೊಂದು ಫೋಟೋಸ್ ಎಲ್ಲ ಹೇಗೆ ಇದು ಮಾಡಿದ್ರು ಅಂತ ಹೇಳಿದ್ರೆ, ಫೋಟೋಶೂಟ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ರು ಈ ರೀತಿ ಮಾಡಬೇಕು ಅಂತ. ಪಟ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ಅವ್ರು ವಿದಿನ್ 5 minutes ಒಬ್ಬೊಬ್ಬರಿಗೆ ಕೊಡೋದು. ಅದರಲ್ಲಿ ಒಂದು 10-15 ಫೋಟೋಸ್ ತೆಗಿತಾರೆ. ಅದರಲ್ಲಿ ನನಗೆ ಐ ಆಮ್ ದ 1 person ಐ ಗಾಟ್ ಮಿನಿ ಏನಂದರೆ ಅಪ್ರೈಸಲ್ ಅಂತ ಹೇಳ್ಬೋದು. ಅಷ್ಟು ವೆರಿ ಗುಡ್ ಎಲ್ಲ ಕಂಟೆಸ್ಟೆಂಟ್ಸ್ ಎದುರುಗಡೆ ಹೇಳ್ತಾ ಇದ್ರು. ಪಟ ಫೋಸ್ಟ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಮಗೆ ಫೈನಲಲ್ಲಿ ಯಾವುದು ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ನಮಗೆ ಇದು ಇಂಪಾರ್ಟೆಂಟ್, ಫೋಟೋಶೂಟ್ ಇದು ಮಾರ್ಕ್ಸ್ ಬೇಕು. ಹಾಗೆ ನಮಗೆ ನೆಗೆಟಿವ್ ಮಾರ್ಕ್ಸ್ ಎಲ್ಲ ಇರುತ್ತೆ. ಇದು ಮಿಸ್ ಇಂಡಿಯಾ ಇದರಲ್ಲಿ ಇಂಟರ್ನ್ಯಾಷನಲಲ್ಲಿ ಅಥವಾ ಯಾವುದೇ ಬ್ಯೂಟಿ ಪೇಜೆಂಟಲ್ಲಿ ನಾನು ಹೇಳಿದೆ ಆವಾಗಲೇ, ಆಡಿಷನಿಂದ ನಮ್ಮನ್ನು ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರಂತ. ಆವಾಗ ನಮಗೆ ಅಲ್ಲಿ ನೆಗೆಟಿವ್ ಮಾರ್ಕ್ಸ್, ಈಗ ನಾವು ಯಾವುದಾದ್ರೂ ಟಾಸ್ಕ್ ಲೇಟ್ ಮಾಡೋದು, ಅಥವಾ ಈಗ ಒಂದು ಫೋಟೋಶೂಟ್ಗೆ ಅವ್ರು ವೆನ್ಯೂ ಕೊಟ್ಟಿರ್ತಾರೆ, ಅಲ್ಲಿ ಬರೋದು ನಿಮ್ಮ 5 minutes ಲೇಟ್ ಆದರೆ ಅಲ್ಲಿ ನಮ್ಮನ್ನು ಅಬ್ಸರ್ವ್ ಮಾಡಲಿಕ್ಕೆ ಒಬ್ಬರು ಇರ್ತಾರೆ, ಅವರು ನೆಗೆಟಿವ್ ಮಾರ್ಕ್ಸ್ ಕೊಡ್ತಾರೆ. ಹಾಗೆ ಇದೆಲ್ಲ ನಮಗೆ ಒಂದು ನೆಗೆಟಿವ್ ಮಾರ್ಕ್ಸ್ ಇರಲಿಲ್ಲ. ನಾನೆಲ್ಲ ನನ್ನ ಟಾಸ್ಕ್ನ ಆನ್ ಟೈಮಲ್ಲಿ ಮಾಡಿದ್ದೆ. ಹಾಗೆ ಅವರು ಫೋಟೋಶೂಟ್ಗೆ ಕರೆದಿದ್ದಾಗ ಅಥವಾ ಎಲ್ಲದನ್ನು ನಾನು ಕರೆಕ್ಟಾಗಿ ಚೆನ್ನಾಗಿ ಮಾಡಿದ್ದೇನೆ. ಹಾಗೆ ನಮಗೆ ಹೇಗಂತ ಹೇಳಿದ್ರೆ, ದುಬೈಯಲ್ಲಿ ಆದಂತಹ ಒಂದು ಸೆಮಿಫೈನಲ್, ನಮಗೆ ಅಲ್ಲಿ 5 days ಇದ್ವಿ ನಾವು ಒಂದು 5-star ಹೋಟೆಲಲ್ಲಿ. ಟ್ವಿನ್ ಶೇರಿಂಗ್ ಆಗಿತ್ತದು. ಅದರಲ್ಲಿ ನಮಗೆ ಎಲ್ಲ VIP ಪೀಪಲ್ ಬಂದಿದ್ದರು. ಹಾಗೆ ಲೀಸಾ ವರ್ಮಾ, ಶೈನೆ ಸೋನೆ, ಅದಾದಮೇಲೆ ಅರುಣ್ ಯಾದವ್, ವರುಣ್ ಕಟ್ಯಾಲ್ ಸರ್, ಹಾಗೆ ಬೇರೆ ಸುಜಾತಾ ಭಾಟಿಯಾ, ಅವರೆಲ್ಲ ಬಾಲಿವುಡ್ ಸೆಲೆಬ್ರಿಟಿಯೇ. ಅವರು ಒಬ್ಬೊಬ್ಬರು ಕೊರಿಯೋಗ್ರಾಫರ್ ಆಗಿದ್ದರೆ, ಬಾಲಿವುಡ್ ಸೆಲೆಬ್ರಿಟಿಗೆ ಕೊರಿಯೋಗ್ರಾಫರ್ ಆಗಿದ್ದರೆ, ಕೆಲವರು ಮಾಡಲಿಂಗ್ ಇದು ಪೇಜೆಂಟಿಗೆ ಎಲ್ಲ ಕೋಚ್ ಆಗಿದ್ದರು. ಹೀಗೆ ಅವರೆಲ್ಲ ಒಂದಲ್ಲ ಒಂದು ಫೀಲ್ಡಲ್ಲಿ
ಅವರು ಏನಂತ ಹೇಳಿದ್ರೆ ಪ್ರೊಫೆಷ್ನಲ್ ಆಗಿದ್ದರು. ಅವರೆಲ್ಲ ನಮಗೆ ಹೆಲ್ಪ್ ಮಾಡಿದಾಗ ನಾವು ಎಣಿಸ್ಕೊಂಡ್ವಿ ನಮಗೆ ಏನೋ ನಮ್ಮಲ್ಲಿ ಏನೊಂದು ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ವಿದೌಟ್ ಏನು ಟ್ಯಾಲೆಂಟ್ ಇಲ್ದಿದ್ರೆ ನಮಗೆ ಅವ್ರು ಹೇಗೆ ಇದು ಮಾಡ್ತಾರೆ, ನಮ್ಮಲ್ಲಿ ಏನೋ ಇದೆ ಅದಕ್ಕೋಸ್ಕರ ನಮಗೆ ಇಲ್ಲಿ ತನಕ ನಾವು ದುಬೈ ತನಕ ಬಂದಿದ್ದೇವೆ. ಅದಕ್ಕೋಸ್ಕರ ನಮಗೊಂದು ಖುಷಿ. ಕುಂದಾಪುರ ಟು ದುಬೈ ಅಂತ ಹೇಳಿದ್ರೆ ಇಟ್ಸ್ ಅನ್ಫರ್ಗೆಟಬಲ್ ಮೆಮರಿ. ಹಾಗೆ ನನಗೆ ತುಂಬ ಖುಷಿ ಆಗುತ್ತೆ. ಇದನ್ನೊಂದು ಸಣ್ಣ ಹಳ್ಳಿಯಿಂದ ಬಂದ ಹುಡುಗಿ ನಮಗೆ ಅಂದರೆ ಟ್ಯಾಲೆಂಟ್ ಇದ್ದರೆ ನಾವು ಸತತವಾಗಿ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಅಥವಾ ಅವ್ರು ಹೇಳಿದಂಥ ಕೆಲಸ ಎಲ್ಲ ಟಾಸ್ಕ್ನ ಆನ್ ಟೈಮಲ್ಲಿ ಮಾಡಿದರೆ ನಿಜವಾಗಿಯೂ ನಾವು ಎಲ್ಲಿಂದ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳ್ಬೋದು. ಸೊ ಈಗ ನೀವಿಷ್ಟು ಬ್ಯೂಟಿ ಪೇಜೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ, ವಿನ್ ಆಗಿದ್ದೀರಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಇನ್ನು ಯಾವುದಾದ್ರೂ ಬ್ಯೂಟಿ ಪೇಜೆನ್ಸಿಗೆ ಹೋಗ್ಲಿಕ್ಕಿದ್ದೀರಾ? ಆ್ಯಕ್ಚುಲಿ ನನಗೆ ಈ ವರ್ಷ ಮಿಸ್ ಇಂಡಿಯಾ 2020 ಅದು ಇದೆ ಬ್ಯೂಟಿ ಪೇಜೆಂಟು. ಅದು ಆ್ಯಕ್ಚುಲಿ ಸೆಪ್ಟೆಂಬರ್ 12 ಮತ್ತು 13 ಅಂತ ಡೇಟ್ ಫಿಕ್ಸ್ ಮಾಡಿದರು. ಈಗ ಕೊರೋನಾ ಲಾಕ್ಡೌನ್ ಬಂದು ಅದು ಪೋಸ್ಟ್ಪೋನ್ ಆಗಿದೆ. ಇನ್ನೂ ಅವ್ರು ಹೇಳಲಿಲ್ಲ, ಮೋಸ್ಟ್ಲಿ ಅಕ್ಟೋಬರಲ್ಲಿ ಇರಬೇಕು. ಅದರಲ್ಲಿ ನೋಡಬೇಕು, ವಿನ್ ಆಗಬೇಕು ಅಂತ ಆಸೆ ಇದೆ ಅದಕ್ಕೋಸ್ಕರ. ಬಟ್ ಇದು ಲಾಕ್ಡೌನಿಂದ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ. ಕರೆಕ್ಟಾಗಿ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ವಾಕಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಒಂದ್ಸಲ ಎಲ್ಲ ನಾರ್ಮಲಿಗೆ ಬಂದ ಮೇಲೆ ಅವ್ರು ಯಾವಾಗ ಅಂತ ಡೇಟ್ ಫಿಕ್ಸ್ ಮಾಡಿದರೆ ಅಲ್ಲಿಂದ ನಮಗೆ ಹೇಳ್ತಾರೆ, ಒಂದು 2 months ಬಿಫೋರ್ ದೇ ವಿಲ್ ಇನ್ಫಾರ್ಮ್ ಅಸ್. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ನಮ್ಮದು ಡೈಲಿ ರೊಟೀನ್, ಹೇಗೆ ಆಫೀಸ್ ವರ್ಕನ್ನು ಹೇಗೆ ಇದು ಮಾಡ್ತೇವೋ ಹಾಗೆ ಇದಕ್ಕೂ ಸಹ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು. ಮತ್ತು ನನಗೆ ಬೇರೆ ಬೇರೆ ಮಾಡಲಿಂಗ್ ಅಸೈನ್ಮೆಂಟ್ ಎಲ್ಲ ಬರ್ತಾ ಇದೆ, ಪ್ರಾಜೆಕ್ಟ್ ಬಂದಿದೆ, ಅದು ಫೋಟೋಶೂಟ್ ಆಗ್ತಾ ಇದೆ. ಬಟ್ ಇದು ಲಾಕ್ಡೌನ್ ಕೆಲವುದನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದೇನೆ, ಕೆಲವುದನ್ನೆಲ್ಲ ಪೋಸ್ಟ್ಪೋನ್ ಆಗಿದೆ. ಯಾಕಂತ ಹೇಳಿದರೆ ಮಾಸ್ ಗ್ಯಾದರಿಂಗ್ ಇಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಆಗಿದೆ. ನೋಡಬೇಕು, ಕೈಯಲ್ಲಿ ಒಂದು 4-5 ಮಾಡಲಿಂಗ್ ಪ್ರಾಜೆಕ್ಟ್ ಇದೆ. ಏನಾದರೂ ಮೂವಿ ಪ್ರಾಜೆಕ್ಟ್ ಇದ್ದರೆ ಆಸೆ ಇದೆ, ಬಟ್ ಗೊತ್ತಿಲ್ಲ. ಫ್ಯೂಚರ್ ಈಸ್ ಅನ್ಪ್ರೆಡಿಕ್ಟೇಬಲ್. ಏನಾಗುತ್ತೋ ಏನು ಹೋಗುತ್ತೋ ಗೊತ್ತಿಲ್ಲ, ನೋಡ್ಬೇಕೇನಾಗುತ್ತೆ. ಸೊ ಇವತ್ತು ತುಂಬಾ ನಿಮ್ಮ ಜೊತೆ ಮಾತಾಡಿದ್ವಿ, ತುಂಬ ಖುಷಿ ಆಯಿತು. ಸೊ ಈಗ ಫೈನಲ್ ಆಗಿ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀರಿ, ಮತ್ತು ಮುಂದೆ ಬರುವಂತಹ ಮಾಡೆಲ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಥ್ಯಾಂಕ್ಸ್ ಹೇಳೋದು ನಂದು ಡ್ಯಾಡಿಗೆ, ಅಣ್ಣನಿಗೆ, ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಮತ್ತು HP ಕಂಪನಿಯಲ್ಲಿರುವಂತಹ ಕೊಲೀಗ್ಸ್ ಕೆಲವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ನನ್ನ ಮ್ಯಾನೇಜರ್ಸ್ಗೆ ಅದಾದಮೇಲೆ ನಂದು ಇವರು ಕಸಿನ್ಸ್ ಎಲ್ಲ ಕೆಲವರು ಇದ್ದಾರೆ, ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಕೆಲವರು ನಂದು MBA ಫ್ರೆಂಡ್ಸ್ ಇರ್ಬೋದು, ನಂದು ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ನಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ನನಗೆ ವಿಶ್ ಮಾಡಿದ್ದಾರೆ. ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಪೇರೆಂಟ್ಸ್ ಮಾಡಲಿಂಗಿಗೆ ಇದು ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಯಾಕಂತ ಹೇಳಿದರೆ ಮಾಡಲಿಂಗ್ ಅಂದರೆ ಅವರು ಬೇರೆ ರೀತಿಯಲ್ಲೇ ಅರ್ಥ ಮಾಡ್ಕೊಂಡಿದ್ದಾರೆ. ಕೆಲವರು ಏನಂತ ಹೇಳಿದರೆ, ಈಗ ನಾವು ಬ್ಯಾಂಗ್ಳೂರಲ್ಲಿ ನೋಡುವಾಗ ಅಥವಾ ಮುಂಬೈಯಲ್ಲಿ ನೋಡುವಾಗ ಕೆಲವರು ಪ್ರೊಫೆಷ್ನಲ್ ಮಾಡೆಲ್ ಇರ್ತಾರೆ, ಅವರು ಎಷ್ಟು ಅರ್ನ್ ಮಾಡ್ತಾರೆ ಅಂತ ಹೇಳಿದರೆ, ಕೆಲವರು ಏನು ಗೊತ್ತಾ, ಇದು ಮಾಡಲಿಂಗಲ್ಲಿ ಏನಿದೆ, ಫೋಟೋಶೂಟಲ್ಲಿ ಏನಿದೆ ಅಂತ ಅದು ಅವ್ರಿಗೆ ಗೊತ್ತಿಲ್ಲ. ಪ್ರೊಫೆಷ್ನಲ್ ಮಾಡೆಲ್ ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಪರ್ ಡೇನೇ ಕೆಲವರು 1 lakh ಅರ್ನ್ ಮಾಡೋರಿದ್ದಾರೆ, ಕೆಲವರು 10,000 ಅರ್ನ್ ಮಾಡ್ತಾರೆ. ಇಟ್ಸ್ ಡಿಪೆಂಡಿಂಗ್ ಆನ್ ದೇರ್ ಲೆವೆಲ್. ಈಗ ನಾವು ನೋಡ್ಬೋದು, ದೀಪಿಕಾ ಪಡುಕೋನ್ ಇರ್ಬೋದು, ಜಾನ್ ಅಬ್ರಾಹಂ ಇರ್ಬೋದು, ಅವರು ಮಾಡಲಿಂಗಿಂದವೇ ಬಂದವರು. ಅವರೀಗ ಎಲ್ಲಿ ಹೋಗಿದ್ದಾರೆ, ಬಾಲಿವುಡಲ್ಲಿ ಅವರು ಸೂಪರ್ ಸ್ಟಾರ್. ಈಗ ದೀಪಿಕಾ ಪಡುಕೋನೇ ಆಗಲಿ, ಒಂದು ಮೂವಿಗೆ 15 crores ತಗೊಳ್ತಾರೆ. ಅವರು ಸ್ಟಾರ್ಟಿಂಗ್ ಮಾಡಿದ್ದೆಲ್ಲಿ, ಅವರದ್ದು ಫಸ್ಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಮಾಡಲಿಂಗಿಂದ. ಅವರು ಎಲ್ಲಿಗೆ ತಗೊಂಡು ಹೋಗಿದ್ದಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೀವು ಬ್ಯೂಟಿ ಪೇಜೆಂಟಿಗೆ ಹೇಳಿದ್ರಲ್ವ, ನೀವು ಬ್ಯೂಟಿ ಪೇಜೆಂಟ್ ಅಂತ ಹೇಳಿದ್ರೆ ಅದೊಂದು ಮುಗ್ದಾದ್ಮೇಲೆ ನಮ್ಗೆ ಏನು ಮಾಡೋದು ಅಂತ ಕೆಲವರು ಕೇಳ್ತಾರೆ. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ, ಅದು ನಿಮಗೆ ಏನಂತ ಹೇಳಿದ್ರೆ, ನಿಮಗೆ ಮಾಡಲಿಂಗಿಗೆ ಇದು ಕೊಡುತ್ತೆ, ಅಪಾರ್ಚುನಿಟಿನ ತಂದು ಕೊಡುತ್ತೆ. ಅದಾದಮೇಲೆ ಆ್ಯಕ್ಟಿಂಗಿಗೂ ಹೋಗ್ಬೋದು ನೀವು. ಈಗ ನೀವು ಆ್ಯಕ್ಟಿಂಗ್ ಇಷ್ಟ ಇದ್ದರೆ ಅದು ನಿಮ್ಮದು ಇಂಟ್ರೆಸ್ಟ್ ಮೇಲೆ ಡಿಪೆಂಡ್. ಕೆಲವರಿಗೆ ಮಾಡಲಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಎರಡರಲ್ಲೂ ಇಂಟ್ರೆಸ್ಟ್ ಇರುತ್ತೆ. ಅವರು ಎರಡನ್ನೂ ಸೆಲೆಕ್ಟ್ ಮಾಡ್ಬೋದು. ಈಗ ಹೇಗಂತ ಹೇಳಿದರೆ, ನಿಮಗೆ ಹೈಟ್ ಇದ್ದು ನಿಮ್ಮದು ಫೇಸ್ ಕಟ್ ಎಲ್ಲ ಮಾಡಲಿಂಗಿಗೆ ಸೂಟ್ ಆಗಿದ್ದರೆ ನಿಮಗೆ ಡೆಫಿನೆಟ್ಲಿ ನೀವು ಅದನ್ನು ಇದು ಮಾಡ್ಬೋದು, ಏನಂದರೆ ಚೂಸ್ ಮಾಡ್ಬೋದು. ಯಾಕಂತ ಹೇಳಿದರೆ ಅದರಲ್ಲಿ ಹೋದರೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ತುಂಬ ಕಷ್ಟ ಇದೆ. ಎಫರ್ಟ್ ಹಾಕಿದರೆ ಡೆಫಿನೆಟ್ಲಿ ನಿಮಗೆ ಅದೊಂದು ಏನಂತ ಹೇಳಿದರೆ ಒಳ್ಳೆಯದು, ವರ್ತ್ ಫೀಲ್ಡೇ ಅದು. ಆ್ಯಕ್ಚುಲಿ ಕೆಲವರು ಹೇಳ್ತಾರೆ IT ಫೀಲ್ಡಿಗೆ ಹೋಗಬೇಕು, ಅದಕ್ಕೆ ಹೋಗಬೇಕು, ಇದಕ್ಕೆ ಹೋಗಬೇಕು ಅಂತ. ನಾನು ಹೇಳೋದ ಪ್ರಕಾರ ಈಗ ಪ್ರೊಫೆಷ್ನಲ್ ಮಾಡೆಲ್ಲೇ ಆಗಿ ನೀವು ಅದರಲ್ಲೇ ಸಕ್ಸಸ್ಫುಲ್ ಆದ್ರಿ ಅಂತ ಹೇಳಿದರೆ ಡೆಫಿನೆಟ್ಲಿ ಯು ಹ್ಯಾವ್ ವೆರಿ ಗುಡ್ ಚಾನ್ಸ್ ಅಂತ ಹೇಳ್ಬೋದು. ಕೆಲವರು ಎಷ್ಟು ಅರ್ನ್ ಮಾಡ್ತಾರೆ. ಈಗ ನಾವು IT ಫೀಲ್ಡಲ್ಲಿ 1 month ಅರ್ನ್ ಮಾಡೋರು, ಕೆಲವರು 1 ದಿನದಲ್ಲೇ ಅರ್ನ್ ಮಾಡ್ತಾರೆ. ಅಷ್ಟು ಇದಿದೆ. ಈಗ ಪೇರೆಂಟ್ಸ್ ಅವರಿಗೆ ಕೆಲವರಿಗೆ ಗೊತ್ತಿಲ್ಲ. ಮತ್ತು ಕೆಲವರು ಏನಂತ ಹೇಳಿದ್ರೆ, ಬ್ಯಾಂಗ್ಳೂರ್ ಮತ್ತು ಮುಂಬೈ ಅಥವಾ ಮೆಟ್ರೋಪಾಲಿಟಿಕನ್ ಸಿಟಿಯಲ್ಲಿ ಇದ್ದವರೆಲ್ಲ ಸಪೋರ್ಟ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ. ಈವನ್ ನೀವೀಗ ಬಾಲಿವುಡ್ ಸೆಲೆಬ್ರಿಟಿ ಮಕ್ಕಳನ್ನು ಅವರು ಡಾಕ್ಟರ್ಸ್ ಅಥವಾ ಇಂಜಿನಿಯರ್ಸ್ ಮಾಡಲ್ಲ, ಅವರು ಇವರ ಫೀಲ್ಡಿಗೆ ಕರ್ಕೊಂಡು ಬರ್ತಾರೆ. ಅವ್ರಿಗೆ ಗೊತ್ತಿದೆ, ಒಂದಿನ ಇಲ್ಲಿ ಬಂದರೆ
ಅವರಿಗೆ ಎಷ್ಟು ಕ್ರೋರ್ಸ್ ಒಂದೊಂದು ಮೂವಿಗೆ ಸಿಗುತ್ತೆ ಅಂತ. ಸೊ ನಮ್ಗೆ ಅದ್ರ ಬಗ್ಗೆ ಲ್ಯಾಕ್ ಆಫ್ ನಾಲೆಜ್ ಇದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡಲ್ಲ. ಕೆಲವರಿಗೆ ಸಪೋರ್ಟ್ ಸಿಕ್ಕಿದ್ರೆ, ಈಗ ಮನೆಯವರ ಸಪೋರ್ಟ್ ಇರಲಿ, ಫ್ರೆಂಡ್ಸ್ ಸಪೋರ್ಟ್ ಎಲ್ಲ ಇದ್ದರೆ, ಅಥವಾ ನೀವು ಕರೆಕ್ಟಾಗಿ ಮಾಡಲಿಂಗಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ವೆರಿ ಗುಡ್ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು. ನಿಮ್ಮ ಎಲ್ಲ ಡ್ರೀಮ್ಸ್ ನೆರವೇರಲಿ, ನಿಮ್ಮ ಕನಸುಗಳು ನೆರವೇರಲಿ ಅಂತ ನಾವು ತುಂಬ ಆಶಿಸ್ತೇವೆ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸ್ಪಂದನ TV ಹಾಗೆ ಸರ್ ಎಲ್ಲರಿಗೂ ನನಗೆ ಇಲ್ಲಿ ಒಂದು ವೇದಿಕೆಯನ್ನು ಕೊಟ್ಟರಿ, ನೀವು ನಮಗೆ ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ವಲ್ಲ ವೀಕ್ಷಕರೇ, ಸಂಗೀತ ಹೊಳ್ಳ ಅವ್ರ ಹತ್ರ ತುಂಬಾ ಮಾತಾಡಿದ್ವಿ. ಟೈಮ್ ಕಳೆದದೇ ಗೊತ್ತಾಗಲಿಲ್ಲ ನಮಗೆ. ಸಾಧನೆ ಮಾಡಬೇಕಂದ್ರೆ ಯಾವುದೇ ವಯಸ್ಸಿನ ಮಿತಿಲ್ಲ, ಯಾರು ಯಾವ ವಯಸ್ಸಿನಲ್ಲಿ ಕೂಡ ಸಾಧನೆ ಮಾಡ್ಬೋದು. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಸೌಂದರ್ಯ ಸಂಗೀತ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.